ಒಂದು ಹೆಣ್ಣಿನ ಜನ್ಮ ಸಾರ್ಥಕ ಆಗೋದು ಯಾವಾಗ ಹೇಳಿ? ಒಂದು ಮಗುವಿಗೆ ಜನ್ಮ ಕೊಟ್ಟ ನಂತರ. ಆದರೆ ಆ ಜನ್ಮ ಕೊಡೋ ಪ್ರಕ್ರಿಯೆ ಇದೆಯಲ್ಲ, ಆ ಸಿಕ್ಕಾಪಟ್ಟೆ ನೋವಿರುವಂಥದ್ದು. ನಿಮ್ಮ ದೇಹದ ಎಲ್ಲ ಮೂಳೆಯನ್ನು ಪುಡಿ ಪುಡಿ ಮಾಡಿದಾಗ ಎಷ್ಟು ನೋವಾಗುತ್ತೋ ಅದಕ್ಕೆ ದುಪ್ಪಟ್ಟು ನೋವು ಆ ಹೆರಿಗೆ ನೋವಿರುತ್ತೆ. ಆದರೆ ಅದೆಷ್ಟೋ ಮಂದಿ ಈ ನಾರ್ಮಲ್ ಡೆಲಿವರಿ ಬೇಡ, ನಮಗೆ ತುಂಬ ಪೇಯ್ನ್ ಆಗುತ್ತೆ, ಅದಕ್ಕೆ ನಮಗೆ ಸಿಸೇರಿಯನ್ ಓಕೆ ಅಂತ ತುಂಬ ಜನ ಬರ್ತಾರೆ. ಆದರೆ ಇದೀಗ ನಮ್ಮ SDM ಆಸ್ಪತ್ರೆಯಲ್ಲಿ ಪೇಯ್ನ್ಲೆಸ್ ಲೇಬರ್ ಆಗಿದೆ. ಆ ಒಂದು ಹೆಂಗಸಿಗೆ ಒಂದು ಸ್ವಲ್ಪ ಕೂಡ ನೋವಾಗಿಲ್ಲ. ಅದಕ್ಕೆ ಕಾರಣ ಎಪಿಡ್ಯೂರಲ್ ಟ್ರೀಟ್ಮೆಂಟ್. ಈ ಟ್ರೀಟ್ಮೆಂಟ್ ಏನು, ಯಾವ ಥರ ಆ ಒಂದು ಲೇಬರ್ ಪೇಯ್ನ್ ಬರೋ ರೀತಿಯಾಗಿ ಯಾವ ಥರ ಮಾಡ್ತಾರೆ, ಇದೆಲ್ಲ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆ ಅನಸ್ತೇಜಿಯಲಿಸ್ಟ್ ಆಗಿರುವಂತಹ ಡಾಕ್ಟರ್ ಚೇತನ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಮೇಡಮ್. ಆ್ಯಕ್ಚುಲಿ ನಿಮ್ಮ ಹತ್ರ ಮಾತಾಡ್ತಿದ್ವಿ ಆಗಲೂ ಕೂಡ. ಇದು ಈಗಿನ ಚಿಕಿತ್ಸೆ ಅಲ್ಲ, ತುಂಬ ಹಳೆಯ ಚಿಕಿತ್ಸೆ ಅಂತ ನೀವು ಹೇಳಿದ್ರಿ. ಬಟ್ ಇಲ್ಲಿಯ ಅನೇಕ ಮಂದಿಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ. ಈ ಎಪಿಡ್ಯೂರಲ್ ಅನ್ನೋಂಥ ಚಿಕಿತ್ಸೆ ಏನು, ಇದು ಯಾವ ಟೈಮಲ್ಲಿ ಮಾಡ್ಕೋತಾರೆ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ಬೋದಾ ಅಂತ. ಪೇನ್ಲೆಸ್ ಲೇಬರ್ ಅಥವಾ ಹೆರಿಗೆ ನೋವಿಗೆ ಬರೀ ನೋವನ್ನು ಕಮ್ಮಿ ಮಾಡಿ ನೋವಿಲ್ಲದೆ ಹೆರಿಗೆ ಮಾಡಿಸೋವಂಥದ್ದು ತುಂಬ ಅಂದರೆ 1800s ಸ್ಟಾರ್ಟ್ ಆಗೋದಂತ. ಸೊ ಪ್ರಾಬ್ಲಿ ಸ್ವಲ್ಪ ಹಿಸ್ಟ್ರಿ ನೋಡೋಣ ಅಂತಂತಂದರೆ, ಕ್ವೀನ್ ವಿಕ್ಟೋರಿಯಾದು 8th ಡೆಲಿವರಿ ಟೈಮಲ್ಲಿ ಸೊ ಅವಳಿಗೆ ಡಾಕ್ಟರ್ ಜಾನ್ಸ್ನೋ ಅನ್ನೋರು ನೈಟ್ರಸ್ ಆಕ್ಸೈಡ್ ಗ್ಯಾಸ್ ಕೊಟ್ಟು ಸೊ ಪೇನ್ಲೆಸ್ ಆಗಿ ಡೆಲಿವರಿ ಮಾಡಿಸಿದಾಗ, ಸೊ ಆಗ ಇಟ್ ಕ್ವೈಟ್ ಗೇಂಟ್ ಪಾಪ್ಯುಲಾರಿಟಿ, ಅಥವಾ ಆವಾಗ ಇಟ್ ಕ್ವೈಟ್ ಬಿಕೇಮ್ ಫೇಮಸ್. ಆ್ಯಂಡ್ ಅದಾದಮೇಲಿಂದನೂ ನ್ಯೂವರ್ ಟೆಕ್ನಿಕ್ಸ್, ಆವಾಗ ಎಲ್ಲ ಬರೀ ಗ್ಯಾಸ್ ಫಾರ್ಮಲ್ಲಿ ಕೊಡ್ತಾಯಿದ್ರು. ಈಗ ನ್ಯೂವರ್ ಟೆಕ್ನಿಕ್ಸ್ ಆಫ್ ಈಗ ಎಪಿಡ್ಯೂರಲ್ ಅನಾಸ್ಥೀಷಿಯನ್ನು ಕೊಡ್ತೀವಿ. ಸೊ ಈ ಥರ ನ್ಯೂ ಟೆಕ್ನಿಕ್ಸ್ ಅವಾಗಿಂದನೂ ಇದಾಗಿ ಈಗ ಒಂದು ಫುಲ್ ಫ್ಲೆಜ್ಡ್ ತುಂಬ ವೆರೈಟೀಸಲ್ಲಿ ನಾವು ಅವರಿಗೆ ಪೇನ್ಲೆಸ್ ಡೆಲಿವರಿ ಮಾಡೋವಂಥದ್ದು ಈಗ ಡೆವಲಪ್ ಆಗಿದೆ. ಅಂದರೆ ಆಲ್ಮೋಸ್ಟ್ ಓವರ್ 150 ಇಯರ್ಸಲ್ಲಿ ಇದೊಂದು ಟೆಕ್ನಿಕ್ ಹ್ಯಾಸ್ ಡೆವಲಪ್ಡ್ ಆ್ಯಂಡ್ ಆಲ್ಮೋಸ್ಟ್ ಪರ್ಫೆಕ್ಟ್ ಆಗಿಲ್ಲ, ಬಟ್ ಇಟ್ ಹ್ಯಾಸ್ ಕಮ್ ಟು ಅ ಸ್ಟೇಜ್ ವೇರ್ ನಾವು ಫೀಮೇಲ್ಸಿಗೆ ಒಂದು ಡೆಲಿವರಿ ಅನ್ನೋದು ಕಂಫರ್ಟಬಲ್ ಮಾಡ್ಬೋದು ಅಂತ. ಸೊ ನೀವಾಗಲೇ ಹೇಳ್ದಂಗೆ ಡೆಲಿವರಿದು ಪೇಯ್ನು ಎಸ್ ಇಟ್ ಈಸ್ ಅಂದರೆ ತುಂಬ ಸಿಗ್ನಿಫಿಕೆಂಟ್ ಪೇಯ್ನ್, ಅಂದರೆ ಇಂಟೆನ್ಸಿಟಿ ಪೇಯ್ನ್ ಜಾಸ್ತಿನೇ ಇರ್ತದೆ. ಸೊ ನಾವು ಕಂಪ್ಯಾರಿಸನ್ ಲೆವೆಲಲ್ಲಿ ನೋಡೋದು ಅಂತಂದರೆ, ಸೊ ಈಗ ನಮಗೆ ಒಂದು ಮೂಳೆ ಮುರಿದಾಗ ಆಗೋ ಪೇಯ್ನು ಒಂದು 20% ಅಂತ ತೊಗೊಂಡ್ರೆ, ನಾರ್ಮಲ್ ಡೆಲಿವರಿದು ಪೇಯ್ನ್ ಅದರಿಂದ ಆಲ್ಮೋಸ್ಟ್ ಡಬಲ್ 40% ಅಷ್ಟು. ಸೊ ಪೇಯ್ನ್ ಸ್ಕೇಲಲ್ಲಿ ಇಟ್ ಆಲ್ಮೋಸ್ಟ್ ಈಸ್ ದೇರ್ ಎಟ್ ದ ಟಾಪ್. ಅಂದರೆ ನೀವು ಅವೇಕಿದ್ದಾಗ ಒಂದು ಲಿಂಬ್ ಕಟ್ಟಾದರೆ ಎಷ್ಟು ಸಿವಿಯಾರಿಟಿ ಆಫ್ ಪೇಯ್ನ್ ಇರ್ತದೋ, ನಾರ್ಮಲ್ ಡೆಲಿವರಿ ಪೇಯ್ನ್ ಅಷ್ಟು ಸಿವಿಯರಲ್ಲಿ ಫೀಮೇಲ್ ಪೇಷಂಟ್ಸ್ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಸೊ ಯೂಶ್ವಲಿ ಪೇಯ್ನ್ ಯಾವಾಗ ಆಗ್ತದೆ, ಬಾಡಿಯಲ್ಲಿ ಏನಾದರೂ ನೋವಾದಾಗ, ಈಗ ಫ್ರ್ಯಾಕ್ಚರ್ ಆದಾಗ ಅಥವಾ ಕೈ ಕಟ್ಟಾದಾಗ, ಅಂದರೆ ಏನಾದರೂ ಒಂದು ಪ್ಯಾಥಾಲಜಿ ಅಥವಾ ಏನಾದರೂ ಒಂದು ಇದು ರಾಂಗ್ ಇದಾದಾಗ. ಬಟ್ ಪ್ರೆಗ್ನೆನ್ಸಿ ಅನ್ನೋದು ನಾರ್ಮಲ್ ಅಲ್ವಾ, ಇಟ್ಸ್ ಅ ಫಿಸಿಯಾಲಜಿಕಲ್ ಪ್ರೋಸೆಸ್, ನಾರ್ಮಲ್. ಸೊ ಆದರೂ ಡೆಲಿವರಿ ಟೈಮಲ್ಲಿ ಪೇಯ್ನ್ ಆಗ್ತದೆ. ಸೊ ಇಟ್ ಈಸ್ ಒನ್ ಫಿಸಿಯಾಲಜಿಕಲ್ ಪ್ರೋಸೆಸ್ ವಿಚ್ ಇಸ್ ವೆರಿ ಪೇನ್ಫುಲ್. ಅಂದರೆ ನಾರ್ಮಲ್ ಆಗಿ ಆಗುವಂಥ ಪ್ರೋಸೆಸ್, ಬಟ್ ಆದರೂ ವಿಚ್ ಗಿವ್ಸ್ ಲಾಟ್ ಆಫ್ ಪೇನ್ ಅಂತ. ಸೊ ಅದನ್ನು ಎಷ್ಟು ಕಂಫರ್ಟ್ ಮಾಡ್ಬೋದು ಪೇಷಂಟಿಗೆ ಅಂತ ಓವರ್ ಎ ಟೈಮ್ ಫೆಸಿಲಿಟೀಸ್ ಡೆವಲಪ್ ಆಗಿದೆ. ಸೊ ಇದರಲ್ಲಿ ಟೆಕ್ನಿಕ್ಸ್ ಬಗ್ಗೆ ಮಾತಾಡೋದಾದರೆ ಏನೇನು ಕೊಡ್ಬೋದು ಪೇಷಂಟಿಗೆ ಅಂತಂದರೆ, ಲಾಟ್ ಆಫ್ ನಾನ್ ಫಾರ್ಮಕೊಲಾಜಿಕಲ್ ಟೆಕ್ನಿಕ್ಸ್ ಅಂತ ಹೇಳ್ತೀವಿ. ಅಂದರೆ ಔಷಧಿ ಅಥವಾ ಇಂಜೆಕ್ಷನ್ನು ಕೊಡದೆ ಮಾಡೋವಂಥದ್ದು. ಅಂದರೆ ಈಗ ಎಕ್ಸಾಂಪಲ್ ಮ್ಯೂಸಿಕ್, ಪೇಷಂಟಿಗೆ ಇಷ್ಟ ಆಗುವಂಥ ಮ್ಯೂಸಿಕ್ ಪ್ಲೇ ಮಾಡೋದು, ಇಲ್ಲ ಅರೋಮಾ ಥೆರಪೀಸ್ ಕೊಡೋದು, ವಾಟರ್ ಬಾತ್, ಟೆನ್ಸ್ ಅಂತ ಒಂದು ಟ್ರಾನ್ಸ್ಕ್ಯೂಟೇನಿಯಸ್ ನರ್ವ್ ಸ್ಟಿಮ್ಯುಲೇಷನ್ ಮಾಡ್ತೀವಿ, ಎಲೆಕ್ಟ್ರಿಕಲ್ ಸ್ಟಿಮ್ಯುಲೇಷನ್ ಅದು. ಇದರಲ್ಲೆಲ್ಲ ಏನಂತಂದರೆ ಯಾವುದೇ ಇಂಜೆಕ್ಷನ್ನು ಅಥವಾ ಇದು ಕೊಡ್ದೇನೆ. ಈಗ ಸುಮಾರು ಸತಿ ನೀವು ಕೇಳಿರ್ಬೋದು ಲಮಾಸ್ ಬ್ರೀದಿಂಗ್ ಟೆಕ್ನಿಕ್ಸ್ ಅಂತ ಎಲ್ಲ ಮಾಡಿಸ್ತಾರೆ. ಸೊ ಈ ಥರ ನಾನ್ ಫಾರ್ಮಕೊಲಾಜಿಕಲ್ ಟೆಕ್ನಿಕ್ಸ್ ಲೈಕ್ ಹಿಪ್ನೋಸಿಸ್ ಮಾಡೋದು ಇವೆಲ್ಲ ಇದೆ. ಬಟ್ ಇದ್ರದ್ದು ಪೇನ್ ರಿಲೀಫ್ ಇಂಟೆನ್ಸಿಟಿ ಇಸ್ ರಿಲೇಟಿವ್ಲಿ ಲೆಸ್, ಮತ್ತು ಪೇಷಂಟ್ ಟು ಪೇಷಂಟ್ ಅಷ್ಟು ಸಿಗ್ನಿಫಿಕೆಂಟ್. ಕೆಲವರಿಗೆ ಅದರಲ್ಲಿ ಸ್ವಲ್ಪ ಕಮ್ಮಿ ಅನ್ನಿಸ್ತದೆ, ಕೆಲವರಿಗೆ ಅದರಲ್ಲಿ ಅಷ್ಟು ಕಮ್ಮಿ ಅನ್ನಿಸ್ತಾ ಇರ್ಬೋದು. ಸೊ ಇದನ್ನು ಬಿಟ್ಟು ಇನ್ನು ಫಾರ್ಮಕೊಲಾಜಿಕಲ್ ಟೆಕ್ನಿಕ್ಸಿಗೆ ಅಥವಾ ವಾಟ್ ನಾವು ಡಾಕ್ಟರ್ಸ್ ಆಗಿ ವಾಟ್ ವಿ ಪ್ರೊವೈಡ್ ಅಂತ ಬಂದಾಗ, ಅದರಲ್ಲಿ ಕೈಗೆ ಆಲ್ರೆಡಿ ಕ್ಯಾನುಲ ಹಾಕಿರ್ತೀವಲ್ಲ, ಅದರಿಂದ ವಿ ಕ್ಯಾನ್ ಗಿವ್ ಮೆಡಿಕೇಶನ್ಸ್. ಸೊ ಯೂಶಲಿ ಮೆಜಾರಿಟಿ ಆಫ್ ದ ಪೇಷಂಟ್ಸಿಗೆ ಕೊಡ್ತೇವೆ. ಈಗ ಪ್ಯಾರಾಸಿಟಮಾಲ್, ಟ್ರೆಮೆಡಾಲ್ ಆ ಥರ ಎಲ್ಲ. ಆ್ಯಂಡ್ ಇವನ್ ಸ್ಟ್ರಾಂಗರ್ ಓಪಿಯಾಯ್ಡ್ ಡ್ರಗ್ಸ್ ಬರ್ತದೆ, ಫೆಂಟನೆಲ್, ಅದನ್ನು ಎಲ್ಲನೂ ಕೈ ಮುಖಾಂತರ ಕೊಡ್ಬೋದು. ಅದರಲ್ಲೂ ಪೇನ್ ಇಂಟೆನ್ಸಿಟಿ ಕಮ್ಮಿ ಆಗ್ತದೆ, ನೋವು ಕಮ್ಮಿ ಆಗ್ತದೆ.
ಬಟ್ ಒಂದೇನಂತಂದರೆ ಅದರಲ್ಲಿ ಮತ್ತೆ ಇಂಜೆಕ್ಷನ್ ಓಪಿಯೋಡ್ಸ್ ಇದರಲ್ಲಿ ಸಮ್ಟೈಮ್ಸ್ ಪೇಷಂಟಿಗೆ ವಾಮಿಟಿಂಗ್ ಸೆನ್ಸೇಷನ್ನು ಇವು ಬರ್ಬೋದು. ಮತ್ತು ಅದರಲ್ಲಿ ಪೇನ್ ಇಂಟೆನ್ಸಿಟಿ ಕಂಟ್ರೋಲ್ ಸ್ವಲ್ಪ ರಿಲೇಟಿವ್ಲಿ ಲೆಸ್ ಇರ್ತದೆ. ಅಂದರೆ ಟು ಅಚೀವ್ ಅ ಗುಡ್ ಪೇನ್ ಕಂಟ್ರೋಲ್ ಡೋಸ್ ಜಾಸ್ತಿ ಕೊಡಬೇಕಾಗ್ತದೆ. ಸೊ ಆ ಜಾಸ್ತಿ ಡೋಸಲ್ಲಿ ಮತ್ತೆ ಪೇಷಂಟಿಗೆ ಡ್ರೌಸಿ ಆಗ್ಬೋದು. ಹಾಗಾಗಿ ಬಟ್ ಸ್ಟಿಲ್ ದಟ್ ಈಸ್ ಒನ್ ಆಪ್ಷನ್ ದಟ್ ನಾವು ಪ್ರಾಕ್ಟೀಸ್ ಮಾಡ್ಬೋದು. ಅದನ್ನು ಬಿಟ್ಟು ಇನ್ನೊಂದು ಆಪ್ಷನ್ ಇಸ್ ಗ್ಯಾಸ್ ಕೊಡೋದು. ಎಂಟನಾಕ್ಸ್ ಅಂತ ಗ್ಯಾಸ್ ಬರ್ತದೆ, ಅದು ಆಕ್ಸಿಜನ್ ಮತ್ತು ನೈಟ್ರಸ್ ಆಕ್ಸೈಡ್. ನೈಟ್ರಸ್ ಆಕ್ಸೈಡಿಗೆ ಲಾಫಿಂಗ್ ಗ್ಯಾಸ್ ಅಂತ ಕೇಳಿರ್ತೀರ ನೀವು. ಸೊ ದಟ್ಸ್ ಅ ಪೇನ್ ರಿಲೀಫಿಂಗ್ ಗ್ಯಾಸ್. ಸೊ 50% ಕಾಂಬಿನೇಷನಲ್ಲಿ ಆಕ್ಸಿಜನ್ ಮತ್ತು ನೈಟ್ರಸ್ ಆಕ್ಸೈಡ್ದು ಎಂಟನಾಕ್ಸ್ ಗ್ಯಾಸ್ ಸಿಲಿಂಡರ್ಸ್ ಬರ್ತದೆ. ಸೊ ವಿ ಕ್ಯಾನ್ ಪ್ರೊವೈಡ್ ದಟ್ ಆಲ್ಸೋ ಟು ಪೇಷಂಟ್ಸ್ ವೇರ್ ಅವರು ಲೇಬರ್ ಪೇನ್ಸ್ ಸ್ಟಾರ್ಟ್ ಆದಾಗ ಪೇಷಂಟ್ ಓನ್ಲಿ ಕ್ಯಾನ್ ಕೀಪ್ ಮಾಸ್ಕ್ ಇಟ್ಕೊಂಡು ದೇ ಇನ್ಹೇಲ್ ದಟ್ ಗ್ಯಾಸ್. ಆ ಗಾಳಿಯನ್ನು ತೊಗೊಂಡಾಗ ಅವರಿಗೆ ಪೇನ್ ಕಮ್ಮಿ ಆಗ್ತದೆ. ಸೊ ದಟ್ ಈಸ್ ಆಲ್ಸೋ ಒನ್ ಆಪ್ಷನ್. ನಾವು ಅದನ್ನು ಸಹ ವಿ ಆರ್ ಟ್ರೈಂಗ್ ಟು ಗೆಟ್ ರಿಕ್ರೂಟ್ ದೋಸ್ ಸಿಲಿಂಡರ್ಸ್ ಸೊ ದಟ್ ದೇ ಕ್ಯಾನ್ ಯೂಸ್ ಅದನ್ನು ಉಪಯೋಗಿಸ್ಬೋದು ಅಂತ. ಸೊ ಅದನ್ನು ಬಿಟ್ಟು ನೆಕ್ಸ್ಟ್ ಈಗ ಇರೋದು ಏನಂತಂದರೆ ರೀಜ್ನಲ್ ಅನಸ್ತೇಷಿಯಾ ಟೆಕ್ನಿಕ್ಸ್ ಅಂತ ಹೇಳ್ತೇವೆ. ಸೊ ಈ ಫಾರ್ಮಾಕಾಲಜಿಕಲ್ ಟೆಕ್ನಿಕ್ಸ್ ಈಗ ಲೈಕ್ ಎಪಿಡ್ಯೂರಲ್ ಲೇಬರ್ ಅನಾಲ್ಜೀಸಿಯಾ, ಸೊ ಇದನ್ನು ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತ ಹೇಳ್ತೀವಿ. ಯಾಕೆ ಅಂತಂದರೆ ನಾವು ಈಗ ಲೇಬರ್ ಅನಾಲ್ಜೀಸಿಯಾ ಕೊಡಬೇಕಾದ್ರೆ ನಾವೆಂತ ಅಚೀವ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ, ಪೇನ್ ಕಮ್ಮಿ ಆಗಬೇಕು, ಆದರೆ ತಾಯಿಗೂ ತೊಂದರೆ ಆಗಬಾರ್ದು, ಮಗುಗೂ ತೊಂದರೆ ಆಗಬಾರ್ದು, ಮತ್ತು ಲೇಬರನ್ನು ನಿಲ್ಲಬಾರ್ದು. ಲೇಬರ್ ಶುಡ್ ಆಲ್ಸೋ ನ್ಯಾಚುರಲ್ ಆಗಿ ಪ್ರೋಗ್ರೆಸ್ ಆಗಬೇಕು, ಆದರೆ ಪೇನ್ ಆಗಬಾರ್ದು ಅಷ್ಟೆ. ಸೊ ಇದು ರೀಜ್ನಲ್ ಅನಸ್ತೇಷಿಯಾ ಟೆಕ್ನಿಕ್ಸ್ ಬಿಕಮ್ ಗೋಲ್ಡ್ ಸ್ಟ್ಯಾಂಡರ್ಡ್ ಟೆಕ್ನಿಕ್ಸ್. ಸೊ ಇದರಲ್ಲಿ ಏನು ಮಾಡ್ತೀವಿ ಅಂದರೆ ಈಗ ಸಿಸೇರಿಯನ್ ಮಾಡಬೇಕಾದ್ರೂ ಹೇಗೆ ಬೆನ್ನಿಗೆ ಇಂಜೆಕ್ಷನ್ ಕೊಡ್ತೀವಲ್ಲ, ಅದೇ ಥರನೇ ಇದರಲ್ಲೂ ಪೇಷಂಟ್ ಬೆನ್ನಿಗೆ ಒಂದು ಇಂಜೆಕ್ಷನ್ ಕೊಟ್ಟು ಕೂದಲು ಎಳೆ ಥರ ತಿನ್ನಾಗಿ ಒಂದು ಕೆಥೆಟರ್ ಬರುತ್ತೆ. ಸೊ ಅದನ್ನು ಹಾಕಿ ಅಲ್ಲಿ ಬಿಡ್ತೇವೆ. ಸೊ ಬಿಟ್ಟು ಮತ್ತು ಹವರ್ಲಿ ಪೇಷಂಟಿಗೆ ಅದರ ಮುಖಾಂತರ ನೋವಿದು ಇಂಜೆಕ್ಷನ್ನ ಕೊಡ್ತೇವೆ. ಸೊ ನೋವಿದು ಇಂಜೆಕ್ಷನ್ ಅದರಲ್ಲಿ ಕೊಟ್ಟಾಗ ಏನಾಗ್ತದೆ, ಅವರಿಗೆ ನೋವು ಕಮ್ಮಿ ಆಗ್ತದೆ. ಆದರೆ ಯೂಟ್ರೈನ್ ಕಾಂಟ್ರಾಕ್ಷನ್ ಅಂತ ಏನು ಹೇಳ್ತೀವಿ, ಅಂದರೆ ಡೆಲಿವರಿ ಆಗಬೇಕಾದ್ರೆ ಗರ್ಭಕೋಶ ಕಾಂಟ್ರಾಕ್ಟ್ ಆಗ್ತದೆ ಮತ್ತು ಮಗುವನ್ನು ಕೆಳಗಡೆಗೆ ಪುಷ್ ಮಾಡ್ತದೆ. ಸೊ ಮಗು ಕೆಳಗಡೆ ಪುಷ್ ಮಾಡಬೇಕಾದ್ರೆ ಗರ್ಭಕೋಶ ಕಾಂಟ್ರಾಕ್ಟ್ ಆಗ್ತದೆ ಮತ್ತು ಗರ್ಭಕೋಶದ ಬಾಗಿಲು ತೆರಿಬೇಕು. ಸೊ ಈ ಗರ್ಭಕೋಶದ ಬಾಗಿಲು ತೆರೆಯೋದು ಮತ್ತು ಗರ್ಭಕೋಶ ಕಾಂಟ್ರಾಕ್ಟ್ ಆಗೋದು ಅವರಿಗೆ ಪೇನ್ ಜನ್ರೇಟ್ ಮಾಡೋದು. ಸೊ ನಾವು ಈ ರೀಜ್ನಲ್ ಅನಸ್ತೇಷಿಯಾ ಟೆಕ್ನಿಕ್ಸಲ್ಲಿ ಏನು ಮಾಡ್ತೀವಿ ಅಂದರೆ ನರಗಳ ಹತ್ರ ಇಂಜೆಕ್ಷನ್ ಕೊಡೋದ್ರಿಂದ ಓನ್ಲಿ ನೋವು ಮಾತ್ರ ಅವರಿಗೆ ನೋವು ಸೆನ್ಸೇಷನ್ ಬ್ರೈನಿಗೆ ರೀಚ್ ಆಗೋದು ಮಾತ್ರ ಸ್ಟಾಪ್ ಆಗ್ತದೆ. ಆದರೆ ಗರ್ಭಕೋಶ ಕಾಂಟ್ರಾಕ್ಟ್ ಆಗೋದಾಗಲಿ ಅಥವಾ ಗರ್ಭಕೋಶದ ಬಾಗಿಲು ತೆಗೆಯೋದಾಗಲಿ ಅದರಲ್ಲಿ ಯಾವುದು ನಿಲ್ಲೋದಿಲ್ಲ. ಸೊ ಡೆಲಿವರಿ ನಾರ್ಮಲ್ ಆಗಿ ವಿಲ್ ಪ್ರೋಗ್ರೆಸ್. ಓನ್ಲಿ ಏನು ಅಂದರೆ ಪೇಷಂಟಿಗೆ ಪೇನು ಫೀಲ್ ಆಗೋದಿಲ್ಲ. ಸೊ ಇಟ್ ಈಸ್ ಸೇಫ್. ಸೊ ಎಲ್ಲ ಪೇಷಂಟಿಗೆ ವಿ ಗಿವ್ ಅವ್ರಿಗೆ ಡೋಸಸ್ ಅಡ್ಜಸ್ಟ್ ಮಾಡಿಯೇ ವಿ ಗಿವ್ ಎಟ್ ದೋಸ್ ಡೋಸಸ್ ಅವರಿಗೆ ಎಲ್ಲಿವೇರ್ ದೇ ಡೋಂಟ್ ಫೀಲ್ ಪೇನ್. ಸೊ ಇದರಲ್ಲಿ ಯಾರ್ಯಾರಿಗೆ ಮಾಡ್ಬೋದು, ಯಾರ್ಯಾರಿಗೆ ಲೇಬರ್ ಅನಾಲ್ಜೀಸಿಯಾ ಮಾಡ್ಬೋದು. ಸೊ ಎನಿಬಡಿ ಕ್ಯಾನ್ ಚೂಸ್. ಆಯಿತಾ? ಈಗ ಒಮ್ಮೆ ಫಸ್ಟ್ ಒಬ್ಬರಿಗೆ ಸಿ ಸೆಕ್ಷನ್ ಆಗಿರುತ್ತೆ ಫಸ್ಟ್ ಡೆಲಿವರಿ, ಹೌದು. ಸೆಕೆಂಡ್ಗೆ ಅವ್ರಿಗೆ ಆಪ್ಷನ್ ಇದರಲ್ಲಿ ನಾರ್ಮಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಯೂಶಲಿ ಏನಂತಂದರೆ ವಿ ಬ್ಯಾಕ್ ಅಂತ ಹೇಳ್ತೀವಿ, ಅಂದರೆ ವೆಜನಲ್ ಡೆಲಿವರಿ ಆಫ್ಟರ್ ಸಿಸೇರಿಯನ್. ಸೊ ಅದಕ್ಕೆ ಯೂಶಲಿ ಮಿನಿಮಮ್ 3 or 5 years ಗ್ಯಾಪ್ ಕೊಟ್ಟಿರ್ಬೇಕು. ಯಾಕಂತಂದರೆ ಮತ್ತೆ ಅವರು ನಾರ್ಮಲ್ ಡೆಲಿವರಿಗೆ ಹೋದಾಗ ಆ ಪ್ರೀವಿಯಸ್ದು ಸ್ಕಾರ್ ರಪ್ಚರ್ ರಿಸ್ಕ್ ಇರುತ್ತೆ ಅಂತ. ಅದಕ್ಕೆ ಯೂಶಲಿ ಒಮ್ಮೆ ಸಿಸೇರಿಯನ್ ಮಾಡಿದಾಗ ಯೂಶಲಿ ಅಗೇನ್ ನೆಕ್ಸ್ಟ್ ಒನ್ ಆಲ್ಸೋ ವಿಲ್ ಟೇಕ್ ಸಿಸೇರಿಯನ್ ಸೆಕ್ಷನ್. ಸೊ ಯಾರಿಗೆ ಆಲ್ರೆಡಿ ಸಿಸೇರಿಯನ್ ಇಸ್ ಇಂಡಿಕೇಟೆಡ್ ಲೈಕ್ ಪ್ರೀವಿಯಸ್ ಸಿಸೇರಿಯನ್ ಡೆಲಿವರಿ ಅಥವಾ ನಾರ್ಮಲ್ ಡೆಲಿವರಿಗೆ ಬಂದಾಗ ಮಗು ಹೊಟ್ಟೆ ಒಳಗಡೆ ಮೋಷನ್ ಪಾಸ್ ಮಾಡಿತು, ಎನಿ ಫೀಟಲ್ ಆ್ಯಂಡ್ ಅಥವಾ ಮೆಟರ್ನಲ್ ಇಂಡಿಕೇಶನ್ ಇದ್ದಾಗ ಆವಾಗ ಡೈರೆಕ್ಟ್ ಸಿಸೇರಿಯನ್ಗೆ ತೊಗೋಬೇಕಾಗ್ತದೆ. ಸೊ ಅಂಥ ಇದು ಇದ್ದಾಗ ಡೈರೆಕ್ಟಾಗಿ ವಿ ವಿಲ್ ಗೋ ಹೆಡ್ ಆ್ಯಂಡ್ ಡೂ ದಿಸ್. ಸೊ ಎನಿ ಪೇಷಂಟ್ ನಮಗೆ ಇಲ್ಲ ಪೇನ್ಲೆಸ್ ಮಾಡಿಸ್ಕೋಬೇಕು ಅಂದವ್ರಿಗೆಲ್ಲರಿಗೂ, ಸೊ ಮೆಟರ್ನಲ್ ರಿಕ್ವೆಸ್ಟ್ ಇಟ್ ಸೆಲ್ಫ್ ಈಸ್ ಅ ಎನಫ್ ಇಂಡಿಕೇಶನ್ ಟು ಪ್ರೊವೈಡ್ ಲೇಬರ್ ಅನಾಲ್ಜೀಸಿಯಾ. ಅವ್ರು ನಮಗೆ ಪೇನ್ಲೆಸ್ ಮಾಡಿ ಕೊಡಿ ಅಂತ ಅನ್ನೋದು ಈಸ್ ಮೋರ್ ದೆನ್ ಎನಫ್. ಸೊ ಯಾರಿಗೆ ಮಾಡಲಿಕ್ಕೆ ಆಗೋದಿಲ್ಲ ಅಂತಂದರೆ, ಒಂದು ಪೇಷಂಟಿಗೆ ಏನಾದರೂ ಬ್ಲೀಡಿಂಗ್ ಡಿಸಾರ್ಡರ್ಸ್ ಇತ್ತು ಅಂದರೆ, ಹಿಮೋಫೀಲಿಯಾ ಅಥವಾ ಕೆಲವರಿಗೆ ರಕ್ತ ಹೆಪ್ಪುಗಟ್ಟೋದ್ರಲ್ಲಿ ತೊಂದರೆ ಇರ್ತದೆ ಕೆಲವು ಪೇಷಂಟ್ಸಲ್ಲಿ. ಸೊ ಅದಕ್ಕೆ ಯೂಶಲಿ ನಾವು ಸ್ಕ್ರೀನಿಂಗ್ ಬ್ಲಡ್ ಟೆಸ್ಟ್ಸ್ ಮಾಡಿರ್ತೇವೆ. ಇವನ್ ಡೆಲಿವರಿಗೂ ಮುಂಚೆನೇ ಸ್ಕ್ರೀನಿಂಗ್ ಬ್ಲಡ್ ಟೆಸ್ಟ್ ಆಗಿರ್ತದೆ. ಸೊ ಆವಾಗಲೇ ಗೊತ್ತಾಗ್ತದೆ ಅವರಿಗೆ ಇರ್ತದ ಅಂತ. ಸೊ ಅಂಥವರಿಗೆ ಒಂದು ಮಾಡಲಿಕ್ಕಾಗೋದಿಲ್ಲ, ಕೋಗ್ಯುಲೇಷನ್ ಡಿಸಾರ್ಡರ್ಸ್ ಇದ್ದಿದ್ದವ್ರಿಗೆ. ಸೆಕೆಂಡ್ ಥಿಂಗ್, ನಾವು ಬೆನ್ನಲ್ಲಿ ಇಂಜೆಕ್ಷನ್ ಕೊಡೋ ಜಾಗದಲ್ಲೇ ಏನಾದರೂ ಇನ್ಫೆಕ್ಷನ್ ಇತ್ತು ಅಂತಂದರೆ,
ಅಂಥ ಟೈಮಲ್ಲಿ ಆವಾಗ ಬೆನ್ನಿಗೆ ಇಂಜೆಕ್ಷನ್ ಕೊಡಲಿಕ್ಕಾಗೋದಿಲ್ಲ. ಸೊ ಆವಾಗ ಅವ್ರಿಗೆ ಬೆನ್ನಿಗೆ ಇಂಜೆಕ್ಷನ್ ಬದಲು ವಿ ಕ್ಯಾನ್ ಚೂಸ್ ಅದರ್ ಆಪ್ಷನ್ಸ್ ಲೈಕ್ ಪ್ರೊವೈಡಿಂಗ್ ಗ್ಯಾಸ್ ಅಥವಾ IV ಇಂಜೆಕ್ಷನ್ಸ್ ಟು ರೆಡ್ಯೂಸ್ ದ ಪೇನ್. ಆ್ಯಂಡ್ ಅಥವಾ ಈಗ ಕೆಲವರು ಪೇಷಂಟ್ಸ್ ವಿಲ್ ಪ್ರಿಫರ್ ಟು ಎಕ್ಸ್ಪೀರಿಯನ್ಸ್, ನಮಗೆ ಇಲ್ಲ ನಾವು ಕಂಪ್ಲೀಟ್ ನ್ಯಾಚುರಲ್ ಬರ್ತನ್ನು ವಿ ವಾಂಟ್ ಟು ಎಕ್ಸ್ಪೀರಿಯನ್ಸ್ ವಿತ್ ದ ಪೇನ್ ಅಂತ ಹೇಳ್ತಾರೆ. ಸೊ ಹಾಗೆ ಪೇಷಂಟ್ ರೆಫ್ಯೂಸಸ್ ಆ್ಯಂಡ್ ದೇ ವಾಂಟ್ ಟು ಗೋ ಹೆಡ್ ಆ್ಯಂಡ್ ಡೂ ಅಂತಂದಾಗ್ಲೂ ವಿ ವಿಲ್ ಅಂದರೆ ಅವರು ಇಫ್ ದೇ ವಾಂಟ್ ಟು ಚೂಸ್ ವಿತ್ ಪೇನ್ ದಟ್ ಈಸ್ ಲೆಫ್ಟ್ ಟು ದೆಮ್. ಸೊ ಇದನ್ನು ಬಿಟ್ಟು ಇನ್ನು ಮಿಕ್ಕಿದೆಲ್ಲ ಪೇಷಂಟ್ಸಲ್ಲೂ ಕ್ಯಾನ್ ಚೂಸ್. ಸೊ ಇನ್ ಕೇಸ್ ಅವರಿಗೆ ಈಗ ಕೋಗ್ಯುಲೇಷನ್ ಡಿಸಾರ್ಡರ್ಸ್ ಅಥವಾ ಬೆನ್ನಲ್ಲಿ ಇನ್ಫೆಕ್ಷನ್ ಏನಾದರೂ ಇತ್ತು, ಆ ಜಾಗದಲ್ಲಿ ಸ್ಕಿನ್ನಲ್ಲಿ ಫಂಗಲ್ ಇನ್ಫೆಕ್ಷನ್ ಏನಾದರೂ ಆ ಥರ ಇತ್ತು ಅಂದರೆ ಆವಾಗ ವಿ ಕ್ಯಾನ್ ಚೂಸ್ ಅದರ್ ಫಾರ್ಮ್ಸ್ ಲೈಕ್ ಗ್ಯಾಸ್ ಕೊಡೋದು ಅಥವಾ ಕೈಯಿಂದ ಪೇನಿಗೆ ಇಂಜೆಕ್ಷನ್ ಕೊಟ್ಟು ಪೇನ್ಲೆಸ್ ಮಾಡ್ಬೋದು. ಸೊ ಇನ್ನೊಂದವ್ರಿಗೆ ಪೇಯ್ನ್ ಬರ್ತಾ ಇರುತ್ತೆ. ಈಗ ಅವಾಗ ನೀವು ಹೇಳಿದ್ರು ಫಸ್ಟ್ ಕೆಲವೊಂದು ಜನ ನನಗೆ ಅದನ್ನು ನ್ಯಾಚುರಲಾಗಿ ಪೇಯ್ನ್ ಗೊತ್ತಾಗಬೇಕು ಅಂತ ಫೀಲ್ ಮಾಡಬೇಕು ಅಂತ ಅಂದ್ಕೊಂಡು ಕೇಳ್ಕೊತಾರೆ. ಮಿಡ್ಲ್ ಆಫ್ ದಿ ಟೈಮಲ್ಲಿ ಅವರಿಗೆ ನನಗೆ ಆಗೋದಿಲ್ಲ, ನನಗೆ ಇವಾಗ ನನಗೆ ಇಂಜೆಕ್ಷನ್ ಕೊಡೋದು ಕೇಳಿದ್ರೆ ಕೊಡ್ಬೋದಾ? ಎಸ್. ಸೊ ಡೆಲಿವರಿಯಲ್ಲಿ 3 ಸ್ಟೇಜಸ್ ಆಗ್ತದೆ. ಸೊ ಅವರು ಲೇಟೆಂಟ್ ಫೇಸ್ ಅಂತಂದರೆ ಇನ್ನೂ ಆವಾಗ ಸ್ವಲ್ಪ ಅವ್ರಿಗೆ ಕಾಂಟ್ರಾಕ್ಷನ್ ಶುರುವಾಗಿರ್ತದೆ. ಯೂಶ್ವಲಿ ಆ ಫೇಸಲ್ಲಿ ನಾವು ಹಾಕೋದಿಲ್ಲ, ವಿ ವೇಟ್. ಅದಾದಮೇಲೆ ದೇ ಗೋ ಇಂಟು ಸಮಥಿಂಗ್ ಕಾಲ್ಡ್ ಆ್ಯಕ್ಟಿವ್ ಫೇಸ್. ಸೊ ಆ್ಯಕ್ಟಿವ್ ಫೇಸಲ್ಲಿ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್ ಅಂತ ಆಗ್ತದೆ. ಸೊ ಈ ಆ್ಯಕ್ಟಿವ್ ಫೇಸಲ್ಲಿ ಅಂದರೆ ಅವ್ರದ್ದು ಗರ್ಭಕೋಶದ ಬಾಗಿಲು ಸಹ ಓಪನ್ ಆಗಲಿಕ್ಕೆ ಶುರು ಆಗಿರ್ತದೆ. ಸೊ ಅಂಥ ಟೈಮಲ್ಲೇ ಅವ್ರಿಗೆ ಪೇನ್ ಇಂಟೆನ್ಸಿಟಿನೂ ಜಾಸ್ತಿ ಆಗೋದು. ಸೊ ಆ ಟೈಮಲ್ಲಿ ಯೂಶ್ವಲಿ ವಿ ಪ್ರಿಫರ್ ಟು ಪುಟ್ ಆ ಟೈಮಲ್ಲಿ ಹಾಕಲಿಕ್ಕೆ ಇಷ್ಟಪಡ್ತೀವಿ. ಸೊ ಆವಾಗ ಹಾಕಿದಾಗ್ಲೂ ಅವ್ರಿಗೆ ಪೇನ್ ಇಂಟೆನ್ಸಿಟಿನೂ ಕಮ್ಮಿ ಆಗ್ತದೆ, ಅವರು ದೇ ಕ್ಯಾನ್ ರಿಲ್ಯಾಕ್ಸ್. ಆ್ಯಂಡ್ ನಾವು ವಾಕಿಂಗ್ ಎಪಿಡ್ಯೂರಲ್ ಅಂತ ಹಾಕ್ತೇವೆ. ಸೊ ನಾವು ಡೋಸ್ ಎಷ್ಟು ಅಡ್ಜಸ್ಟ್ ಮಾಡಿ ಕೊಟ್ಟಿರ್ತೀವಿ ಅಂದರೆ ಅವ್ರಿಗೆ ಬರೀ ನೋವೊಂದೇ ಕಮ್ಮಿ ಆಗೋದು. ಸೊ ಕಾಲು ಭಾರ ಆಗಲಿ ಇಲ್ಲ ಅಥವಾ ಕಾಲದು ಸ್ವಾಧೀನ ಕಮ್ಮಿ ಆಗೋದು ಏನಿರೋಲ್ಲ. ಅವರು ಆರಾಮಾಗಿ ಅದನ್ನು ಹಾಕಿಸ್ಕೊಂಡೇ ನಡೆದಾಡ್ಬೋದು ಅಥವಾ ವಾಶ್ರೂಮಿಗೆ ಹೋಗ್ಬೋದು, ರೆಸ್ಟ್ ಮಾಡ್ಬೋದು, ಎಲ್ಲ ಮಾಡ್ಬೋದು. ಜಸ್ಟ್ ಒಂದು ಪೇನ್ ಆಗುವಂಥ ಪೇನ್ ಅಂಶನ ಮಾತ್ರ ಕಮ್ಮಿ ಮಾಡ್ತೀವಿ. ಸೊ ಅದಕ್ಕೆ ಅದನ್ನು ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತ ಹೇಳೋದು. ನಿಮಗೆ ತುಂಬ ಮಂದಿ ಹೇಳ್ತಾರೆ ಪೇಯ್ನ್ ಬಂದಾಗ ಮಾತ್ರ ಪುಷ್ ಮಾಡೋಕ್ಕೆ ಆಗ್ಬೋದು ಡೆಲಿವರಿ ಟೈಮಲ್ಲಿ ಅಂತ. ಸೊ ಈಗ ಇದು ಪೇಯ್ನ್ ಆಗೋದಿಲ್ಲ ಬಟ್ ಪುಷ್ ಮಾಡೋಕ್ಕೆ ಆಗುತ್ತಾ? ಎಸ್. ಸೊ ನಾ ಅದೇ ಹೇಳಿದಾಗೆ ಗರ್ಭಕೋಶ ಕಾಂಟ್ರಾಕ್ಟ್ ಆಗೋದನ್ನು ನಾವು ತಡೀತಾ ಇಲ್ಲ, ಅದನ್ನು ಸ್ಟಾಪ್ ಮಾಡ್ತಾ ಇಲ್ಲ, ನಾವು ಬರೀ ಪೇನ್ ಸೆನ್ಸೇಷನನ್ನಷ್ಟೇ ಕಟ್ ಮಾಡ್ತಾ ಇರೋದು. ಸೊ ಒಂದು ಏನಂತಂದರೆ ಪೇಷಂಟ್ಸ್ ಆ್ಯಕ್ಟಿವ್ ಆಗಿಯೂ ಒಂದೇ ಅವರಿಗೆ ಪೇನ್ ಪರ್ಸೀವ್ ಆದಾಗ, ನೋವು ಗೊತ್ತಾದಾಗ ಅವರು ಆ್ಯಕ್ಟಿವ್ಲಿ ಪುಷ್ ಮಾಡ್ತಾರೆ. ಸೊ ಪೇನ್ನ ನಾವು ತೆಗೆದಾಗ ಕೆಲವೊಮ್ಮೆ ದೇ ರಿಲ್ಯಾಕ್ಸ್ ಆ್ಯಂಡ್ ಅವರು ಬಿಕ್ಕದೇ ಇರ್ಬೋದು. ಸೊ ಬಟ್ ಒಂದು ಅಡ್ವಾಂಟೇಜ್ ಇದರಲ್ಲಿ ಏನಾಗ್ತದೆ ಅಂತಂದರೆ ಆ ಆ್ಯಕ್ಟಿವ್ ಫೇಸ್ ವಿಚ್ ಇಸ್ ಲಾಂಗ್ ಡ್ಯೂರೇಷನಲ್ಲಿರುತ್ತೆ, ಆವಾಗ ಅವರು ನೋವು ತಿಂದು ಸುಸ್ತಾದರೆ ಆ ಸೆಕೆಂಡ್ ಫೇಸ್ ಯಾವಾಗ ಮಗು ಇನ್ನೇನು ಆಚೆ ಬರಬೇಕು ಆವಾಗ ಫುಲ್ಲು ಸುಸ್ತಾಗಿದ್ದರೆ ಆವಾಗ ಬಿಕ್ಕೋದಿಲ್ಲ, ಆಯಿತಾ. ಸೊ ಅದಕ್ಕೆ ಏನು ಮಾಡ್ತೀವಿ, ಈಗ ಪೇನ್ಗೆ ನಾವು ರಿಲೀಫ್ ಮಾಡಿದರೆ ಅವ್ರದ್ದು ತಾಯಿದೂ ಎನರ್ಜಿ ರಿಸರ್ವ್ ಆಗಿರುತ್ತೆ. ಸೊ ಆ ಇಂಪಾರ್ಟೆಂಟ್ ಸೆಕೆಂಡ್ ಫೇಸ್ ಅವರು ಯಾವಾಗ ಪುಷ್ ಮಾಡಬೇಕು ಅಥವಾ ಯಾವಾಗ ಅವರು ಬಿಕ್ಕಿ ಮಗುವನ್ನು ಆಚೆಗೆ ತಳ್ಳಬೇಕು ಆವಾಗ ಅಡಿಕ್ವೇಟಾಗಿ ನಾವು ಅವ್ರಿಗೆ ಎನ್ಕರೇಜ್ಮೆಂಟ್ ಮತ್ತು ಅಡಿಕ್ವೇಟಾಗಿ ಕೌನ್ಸಿಲ್ ಮಾಡಿದಾಗ ನಿಮಗೆ ಅದು ಯೂಟ್ರಸ್ ಕಾಂಟ್ರಾಕ್ಟ್ ಆಗೋದು, ಗರ್ಭಚೀಲ ಕಾಂಟ್ರಾಕ್ಟ್ ಆಗೋದು, ಹೊಟ್ಟೆ ಗಟ್ಟಿ ಆಗೋದು ಗೊತ್ತಾಗ್ತದೆ, ಅವರಿಗೆ ನೋವು ಆಗೋದಿಲ್ಲ ಗಟ್ಟಿ ಆದಾಗ. ಸೊ ಆವಾಗ ನಾವು ಅವ್ರಿಗೆ ಕೌನ್ಸಿಲ್ ಹೇಳಿರ್ತೇವೆ ನಿಮಗೆ ಅದು ಹೊಟ್ಟೆ ಗಟ್ಟಿ ಅನ್ನಿಸಿದಾಗ ನೀವು ಪುಷ್ ಮಾಡಬೇಕು ಅಂತ. ಆ್ಯಂಡ್ ಮಗು ತಲೆ ಕೆಳಗೆ ಬಂದಾಗ ಸಿಸ್ಟರ್ಸು ಮತ್ತು ನಾವು ಅಲ್ಲಿದ್ದವರು ಅವ್ರಿಗೆ ಪೇಷಂಟಿಗೆ ಎನ್ಕರೇಜ್ ಮಾಡ್ತೀವಿ, ಇನ್ನು ನೀವು ಪುಷ್ ಮಾಡಿ ಅಥವಾ ಬೆಕ್ಕಿ ಅಂತ. ಸೊ ಆವಾಗ ಇನ್ವೇರಿಯಬಲಿ ದೇ ವಿಲ್ ಗೋ ಫಾರ್ ನಾರ್ಮಲ್ ಡೆಲಿವರಿ. ಇದ್ರದ್ದು ಮತ್ತೆ ಇನ್ನು ತಾಯಿಗೂ ಏನು ಅಡ್ವಾಂಟೇಜಸ್ ಆಗುತ್ತೆ ಪೇನ್ ರಿಲೀವ್ ಮಾಡೋದ್ರಿಂದ ಅಂದರೆ, ಸೊ ಬಾಡಿಯಲ್ಲಿ ಯಾವುದೇ ಥರ ಪೇನ್ ಆದಾಗ ಬಾಡಿಯಲ್ಲಿ ಪೇನಿಗೆ ರಿಯಾಕ್ಷನರಿ ಕೆಟೊಕೊಲಮೈನ್ಸ್, ಎಪಿನೆಫ್ರಿನ್ ಎಲ್ಲ ರಿಲೀಸ್ ಆಗ್ತದೆ. ಅಂದರೆ ಇವೆಲ್ಲ ಮಾಲಿಕ್ಯೂಲ್ಸ್ ವಿಚ್ ಆರ್ ರಿಲೀಸ್ಡ್ ಆಸ್ ಪೇನಿಗೆ ರೆಸ್ಪಾನ್ಸ್ ಆಗಿ ರಿಲೀಸ್ ಆಗ್ತದೆ. ಸೊ ಇವು ಏನು ಮಾಡ್ತದೆ, ಹಾರ್ಟ್ ರೇಟ್ ಇನ್ಕ್ರೀಸ್ ಆಗ್ತದೆ, BP ಜಾಸ್ತಿ ಆಗ್ತದೆ, ಮತ್ತು ನಮ್ಮ ರಕ್ತನಾಳಗಳೆಲ್ಲ ಕನ್ಸ್ಟ್ರಿಕ್ಟ್ ಆಗ್ತದೆ. ರಕ್ತನಾಳ ಎಲ್ಲ ಕನ್ಸ್ಟ್ರಿಕ್ಟ್ ಆದಾಗ ತಾಯಿಯಿಂದ ಮಗುಗೆ ಹೋಗೋ ಬ್ಲಡ್ ಸಪ್ಲೈ ಸಹ ಕಮ್ಮಿ ಆಗ್ತದೆ. ಸೊ ಪೇನ್ ರಿಲೀವ್ ಮಾಡೋದ್ರಿಂದ ಈ ಕೆಟೊಕೊಲಮೈನ್ಸ್ ಅಥವಾ ಎಪಿನೆಫ್ರಿನ್ ಲೆವೆಲ್ಸು ಸಹ ಕಮ್ಮಿ ಆಗ್ತದೆ. ಸೊ ಆ ಡ್ಯೂರಿಂಗ್ ಆ್ಯಕ್ಟಿವ್ ಫೇಸ್ ಮಗು ಆಲ್ಸೋ ರಿಮೇನ್ಸ್ ಇನ್ಫ್ಯಾಕ್ಟ್ ಸೇಫ್ ಆಗಿ. ಸೊ ಕೆಲವು ಸ್ಟಡೀಸಲ್ಲಿ ವಾಟ್ ದೇ ಹ್ಯಾವ್ ಸೀನ್ ಇಸ್ ದಟ್ ಈಗ ನಾರ್ಮಲ್ ಆಗಿ ವಿತೌಟ್ ನಾವು ಯಾರಿಗಾದರೂ ಯಾವುದೇ ಥರದ ಅಂದರೆ ಎಪಿಡ್ಯೂರಲ್ ಆಗಲಿ ಅಥವಾ ಎಂಟನಾಕ್ಸ್ ಆಗಲಿ ಅಥವಾ ಇಂಜೆಕ್ಷನ್ ಆಗಲಿ ಯಾವುದೇ ಥರದ ಪೇನ್ ಇಂಜೆಕ್ಷನ್ಸ್ ಕೊಡದೇ ಇದ್ದಾಗ, ಈಗ ಒಂದು
4 ಅವರ್ಸಲ್ಲಿ ಡೆಲಿವರಿ ಮಾಡಿದ್ರು ಅಂದರೆ ನಾವು ಇಂಜೆಕ್ಷನ್ ಕೊಟ್ಟಾಗ ದೇ ಮೈ ಟೇಕ್ 5 hours. ಯಾಕಂದರೆ ಅವರು ದೇ ಆರ್ ಮೋರ್ ಕಂಫರ್ಟಬಲ್ ಆ್ಯಂಡ್ ಪುಷ್ ಮಾಡದೇ ಇರ್ಬೋದು. ಬಟ್ ವೆನ್ ಆ್ಯಕ್ಟಿವ್ ಫೇಸಿಗೆ ಬಂದಾಗ ಅವರು ದೇ ವಿಲ್ ಗೋ ಹೆಡ್ ಆ್ಯಂಡ್ ಪುಷ್ ಮಾಡ್ತಾರೆ. ಸೊ ನಾರ್ಮಲ್ ಡೆಲಿವರಿ ಆಗ್ತದೆ. ಬಟ್ ಇನ್ ಬಿಟ್ವೀನ್ ಈ ಪ್ರೊಸೀಜರ್ ಮಿಡಿಲಲ್ಲೂ ಎನಿ ಟೈಮಲ್ಲಿ ಪೇಷಂಟಿಗೆ ಈಗ ಮಗು ಹೊಟ್ಟೆ ಒಳಗಡೆ ಯಾವಾಗ ಕಕ್ಕಸ್ ಮಾಡ್ಕೋತು, ಮಿಕೋನಿಯಮ್ ಆಯಿತು ಅಂದರೆ, ಅಥವಾ ಕೆಲವೊಮ್ಮೆ ಡೀಪ್ ಟ್ರಾನ್ಸ್ವರ್ಸ್ ಅರೆಸ್ಟ್ ಅಂತ ಹೇಳ್ತೀವಿ, ಅಂದರೆ ಮಗು ಒಂದು ಪೊಸಿಷನಲ್ಲಿ ಬಂದು ತಲೆ ಅಲ್ಲಿಗೆ ಸಿಕ್ಕಿ ಹಾಕೋತದೆ. ಸೊ ಅಂಥ ಟೈಮಲ್ಲಿ ನಾರ್ಮಲ್ ಡೆಲಿವರಿ ಪ್ರೋಗ್ರೆಸ್ ಆಗಲ್ಲ. ಅಥವಾ ಈಗ ಮಗು ಮೋಷನ್ ಪಾಸ್ ಮಾಡಿಕೊಂಡಾಗ ಫುಲ್ಲು ನಾರ್ಮಲ್ ಡೆಲಿವರಿ ಪ್ರೋಗ್ರೆಸ್ ಆಗೋವರೆಗೂ ವೆಯ್ಟ್ ಮಾಡೋಕ್ಕಾಗಲ್ಲ. ಅಂಥ ಟೈಮಲ್ಲಿ ಎಪಿಡ್ಯೂರಲ್ ಹಾಕಿದ್ರೂ ಅಥವಾ ಎಂಟರ್ನಾಕ್ಸ್ ಏನು ಕೊಟ್ಟಿದ್ರೂ ಆವಾಗ ಸಿಸೇರಿಯನ್ಗೆ ತೊಗೋಬೇಕಾಗತ್ತೆ. ಸೊ ಇನ್ಸಿಡೆನ್ಸ್ ಆಫ್ ಸಿಸೇರಿಯನ್ ಫಾರ್ ಮೆಟರ್ನಲ್ ಆರ್ ಫೀಟಲ್ ಇಂಡಿಕೇಷನ್ ಏನಿರುತ್ತೆ ಅದು ಈಗಲೂ ರಿಮೇನ್ ಆಗುತ್ತೆ. ಬಟ್ ಲೇಬರ್ ಅನಾಲ್ಜಿಸಿಯಾ ಕೊಡೋದ್ರಿಂದ ಅವರು ಸಿಸೇರಿಯನ್ಗೆ ಪುಷ್ ಆಗ್ತಾರೆ ಅನ್ನೋದು ಇಲ್ಲ. ಓಕೆ, ಮುಂಚೆ ದೇ ಯೂಸ್ ಟು ಥಿಂಕ್ ಇಲ್ಲ ಪುಷ್ ಮಾಡೋದಿಲ್ಲ ಪೇಷಂಟು, ಹಾಗಾಗಿ ದೇ ವಿಲ್ ಗೋ ಇನ್ ಟು ಸಿಸೇರಿಯನ್, ಲೇಬರ್ ಅನಾಲ್ಜಿಸಿ ಹಾಕಿದರೆ ಸಿಸೇರಿಯನ್ಗೆ ಹೋಗ್ತಾರೆ ಅನ್ನೋ ಒಂದು ಮಿಸ್ಕನ್ಸೆಪ್ಷನ್ ಇತ್ತು. ಈಗ ದೇ ಹ್ಯಾವ್ ಡನ್ ಎನಫ್ ಸ್ಟಡೀಸ್, ಎಲ್ಲ ಕಡೆ ರಿಸರ್ಚ್ ಮಾಡಿ ದೇ ಹ್ಯಾವ್ ಸೀನ್ ದಟ್ ಇಲ್ಲ, ಲೇಬರ್ ಅನಾಲ್ಜಿಸಿಯಾ ಹಾಕೋದ್ರಿಂದ ಡ್ಯೂರೇಷನ್ ಒಂದು ಅಂದರೆ 4 hours ಆಗೋದು ಒಂದು 5 hours ಆಗ್ಬೋದು, ಡ್ಯೂರೇಷನ್ ಚೂರು ಪ್ರೊಲಾಂಗ್ ಆಗ್ಬೋದು. ಬಟ್ ಬೋತ್ ಮದರ್ ಆ್ಯಂಡ್ ಚೈಲ್ಡ್ ಕಂಫರ್ಟಬಲ್ ಆಗಿ ಹೆಲ್ದಿಯಾಗಿ ದೇ ಕ್ಯಾನ್ ಗೋ ಹೆಡ್ ಆ್ಯಂಡ್ ಪ್ರೋಗ್ರೆಸ್. ಸೊ ಅಂದರೆ ಮಿಲ್ಕ್ ಪ್ರೊಡ್ಯೂಸ್ ಕೂಡ ನಾರ್ಮಲ್ ಆಗಿ ಆಗ್ತದೆ. ಬೇರೆ ಯಾವ ರಿಫ್ಲೆಕ್ಸಸ್ ಆಗಲಿ ಅಥವಾ ಬೇರೆ ಯಾವುದೇ ಇದನ್ನು ಇದರಲ್ಲಿ ಹ್ಯಾಂಪರ್ ಆಗೋದಿಲ್ಲ. ಸ್ವಲ್ಪ ಇದು ಡೋಸನ್ನು ಅಡ್ಜಸ್ಟ್ ಮಾಡಿ ಇನ್ಸ್ಟೆಡ್ ಆಫ್ ಅನೆಸ್ಥೀಷಿಯಾ ಡೋಸ್ ಅನಾಲ್ಜೀಸಿಯಾ ಡೋಸ್ ಅಂತ ಹೇಳ್ತೀವಿ. ಅಂದರೆ ಪೂರ್ತಿ ಈಗ ಅನೆಸ್ಥೀಷಿಯಾ ಡೋಸ್ ಅಂತ ಕೊಟ್ಟಾಗ ಏನಾಗ್ತದೆ, ಕಾಲೂ ಮೂವ್ ಮಾಡಲ್ಲ, ಪೇಷಂಟಿಗೆ ನಡೆದಾಡಲಿಕ್ಕೆ ಆಗೋದಿಲ್ಲ, ಸೆನ್ಸೇಷನ್ ಪೂರ್ತಿಯಾಗಿ ಗೊತ್ತಾಗೋದಿಲ್ಲ, ಹಾಗೆ ಕಟ್ಟು. ಇದರಲ್ಲಿ ಅದೇ ಇದನ್ನು ಡೈಲ್ಯೂಟ್ ಮಾಡಿ ಒಂದು ಎಷ್ಟು ಮಿನಿಮಲ್ ಕಾನ್ಸಂಟ್ರೇಷನಲ್ಲಿ ಕೊಡ್ತೀವಿ ಅಂತಂದರೆ ಓನ್ಲಿ ಪೇನ್ ಸೆನ್ಸೇಷನ್ ಇಂಟೆನ್ಸಿಟಿ ಕಮ್ಮಿ ಆಗೋ ಥರ. ಸೊ ಹಾಗಾಗಿ ಇಟ್ ಈಸ್ ಮೋರ್ ಅಡ್ವಾಂಟೇಜ್ ಆಗ್ತದೆ ಅಂತ. ಮತ್ತು ಇನ್ನೊಂದು ಈಗ ವೆನ್ ಆಪ್ಷನ್ ಇಸ್ ದೇರ್, ನೀವು ಪೇನ್ ಇಲ್ಲದೆ ಮಾಡಿಸ್ಕೋಬಹುದು ಅನ್ನೋ ಆಪ್ಷನ್ ಇದೆ ಅಂತ ಅಂದಾಗ ಇಫ್ ದೇ ಚೂಸ್ ವೈ ನಾಟ್. ಹೌದು ಬೆಸ್ಟ್. ಮತ್ತು ಯಾರಿಗಿದು ಬೆಸ್ಟ್ ಅಂತೀರಿ ನೀವು? ಎಂಥವ್ರಿಗೆ ಈ ಥರ ಅನಾಲ್ಜೀಸಿಯಾ ಕೊಡುವಾಗ ಎಷ್ಟು ಬೆಸ್ಟ್ ಆಗುತ್ತೆ? ಸೊ ಎಸ್ಪೆಷಲಿ ಪ್ರೈಮಿಸ್ ಅಂದರೆ ಫಸ್ಟ್ ಡೆಲಿವರಿಗೆ ಬರ್ತಾರಲ್ಲ, ಸೊ ಅವರು ದೇ ವುಡ್ ಹ್ಯಾವ್ ನಾಟ್ ಆ್ಯಂಟಿಸಿಪೇಟೆಡ್ ಡೆಲಿವರಿದು ಪೇನ್ ಎಷ್ಟಾಗ್ತದೆ ಅಂತ, ಅಥವಾ ಹೂ ಹ್ಯಾವ್ ನಾಟ್ ಬೀನ್ ಎಜುಕೇಟೆಡ್ ಅವರಿಗೆ. ಸೊ ಈವನ್ ಇನ್ಫ್ಯಾಕ್ಟ್ ಫಸ್ಟ್ ನಾರ್ಮಲ್ ಡೆಲಿವರಿ ಮಾಡಿಸ್ಕೊಂಡವ್ರು ಸೆಕೆಂಡ್ ನಾರ್ಮಲ್ ಡೆಲಿವರಿಗೆ ಬರಬೇಕಾದ್ರೂ ದೇ ಕ್ಯಾನ್ ಚೂಸ್. ಅಕಸ್ಮಾತಿಗೆ ಅವ್ರಿಗೆ ಫಸ್ಟ್ ಡೆಲಿವರಿ ಟೈಮಲ್ಲಿ ಫಾರ್ ವಾಟ್ ಎವರ್ ರೀಸನ್ ದೇ ಡಿಂಟ್ ರಿಸೀವ್, ಈ ಟೈಮಲ್ಲಿ ದೇ ಕ್ಯಾನ್ ಮೇಕ್ ಒಂದು ಡೆಲಿವರಿ ಅನ್ನೋ ಎಕ್ಸ್ಪೀರಿಯೆನ್ಸನ್ನು ಕಂಫರ್ಟಬಲ್ ಮತ್ತು ಪ್ಲೆಸೆಂಟ್ ಮಾಡಿಸ್ಕೋಬೋದು ಮಾಡಿಸ್ಕೊಂಡು. ಸೊ ಸುಸ್ತು ಮಾಡಿಸ್ಕೋಬೇಕು, ನೋವು ತಿನ್ನಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಸಿನ್ಸ್ ಇಟ್ ಈಸ್ ಸೇಫ್, ರಿಸ್ಕ್ ತೊಗೊಂಡೆ ಮಾಡ್ತಿರೋದ್ರಿಂದ. ಬಟ್ ಆ್ಯಸ್ ಸಚ್ ಎನಿ ಪ್ರೊಸೀಜರ್ಗೆ ಕಾಂಪ್ಲಿಕೇಶನ್ಸ್ ಇರೋ ಥರ ಇದ್ರಲ್ಲೂ ಸರ್ಟನ್ ಅಮೌಂಟ್ ಆಫ್ ಕಾಂಪ್ಲಿಕೇಶನ್ಸ್ ಇರ್ತದೆ. ಏನಾಗ್ಬೋದು, ಒಂದು ನಾ ಹೇಳಿದಾಗೆ ಡ್ಯೂರೇಷನ್ ಆಫ್ ಲೇಬರ್ ಒಂಚೂರು ಪ್ರೊಲಾಂಗ್ ಆಗ್ಬೋದು. ಸೆಕೆಂಡ್ ಥಿಂಗ್, ನಾವು ಎಪಿಡ್ಯೂರಲ್ ಹಾಕಬೇಕಾದ್ರೆ ಸ್ಪೈನಲ್ಲಿ ಇದಕ್ಕೆ ಟಚ್ ಆದರೆ ಆವಾಗ PDPH ಅಂತ ಹೇಳ್ತೀವಿ, ಅಂದರೆ ಪೋಸ್ಟ್ ಡ್ಯೂರಲ್ ಪಂಚರ್ ಹೆಡ್ಡೇಕ್ ಅಂತ. ಸೊ ಡೆಲಿವರಿ ಆದಮೇಲೆ ಫಾರ್ 1 or 2 days ಪೇಷಂಟಿಗೆ ಹೆಡ್ಡೇಕ್ ಬರ್ಬೋದು. ಬಟ್ ಅದಕ್ಕೆ ಟ್ರೀಟ್ಮೆಂಟ್ ಇದೆ, ಅಡಿಕ್ವೇಟ್ ಹೈಡ್ರೇಷನ್ ಅದೆಲ್ಲ ಮಾಡಿದಾಗ ದಟ್ PDPH ಆಲ್ಸೋ ಕ್ಯಾನ್ ಕಮ್ ಡೌನ್. ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್. ಇಮಿಡಿಯೇಟ್ ಕಾಂಪ್ಲಿಕೇಶನ್ಸ್ ಏನಂದರೆ ಕೆಲವೊಮ್ಮೆ ಎಪಿಡ್ಯೂರಲ್ ಹಾಕಿದಾಗ BP ಸ್ವಲ್ಪ ಡ್ರಾಪ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನಾವು ಕಂಟಿನ್ಯೂಸ್ ಆಗಿ ಪೇಷಂಟನ್ನು ಮಾನಿಟರ್ ಮಾಡ್ತಾ ಇರ್ತೀವಿ. ಆ್ಯಂಡ್ ತಾಯಿಗೆ ಯೂಶ್ವಲಿ ಒಂದು ಸೈಡ್ಗೆ ತಿರುಗಿ ಮಲಗಿ ಅಥವಾ ಅಡ್ಡಾಡಿ ವಾಕಿಂಗ್ ಮಾಡಿ ಅಂತ ಹೇಳ್ತೇವೆ. ಅಂದರೆ ಪೂರ್ತಿ ಫ್ಲ್ಯಾಟ್ ಆಗಿ ಆ್ಯಸ್ ಸಚ್ ಆಲ್ಸೋ ನಾರ್ಮಲ್ ಫೀಮೇಲ್ಸಿಗೆ ನಾವು ಮಲಗಲಿಕ್ಕೆ ಹೇಳೋದಿಲ್ಲ, ಯಾವಾಗಲೂ ಒಂದು ಸೈಡ್ಗೆ ತಿರುಗಿ ಮಲಗಿ ಅಂತ ಹೇಳೋದು. ಸೊ ದೀಸ್ ಆರ್ ದ ಎಕ್ಸ್ಪೆಕ್ಟೆಡ್ ಫ್ಯೂ ಕಾಂಪ್ಲಿಕೇಶನ್ಸ್. ಮತ್ತು ಇದು ಆದರೆ ಏನು ಮಾಡಬೇಕು ಅಂತಲೂ ಅದಕ್ಕೆ ವಿ ಹ್ಯಾವ್ ಗುಡ್ ಬ್ಯಾಕಪ್. ಸೊ ನಿಮ್ಮ ಈ ಲೈಫಲ್ಲಿ ನೀವು ಈಗ ಅನಸ್ತೇಷಿಯಲಿ ಸ್ಟಾರ್ಟ್ ಮಾಡಿದ್ರೆ ನೀವು ಈ ಒಂದು ಚಿಕಿತ್ಸೆ ಮೂಲಕ ಎಷ್ಟು ಡೆಲಿವರಿ ಮಾಡಿದ್ದೀರಾ, ಹೇಗೆ ಎಲ್ಲ ಕೇಸಲ್ಲಿ ಹ್ಯಾಂಡಲ್ ಮಾಡಿದ್ದೀರಾ? ಇದು ಈಗ ಆಲ್ಮೋಸ್ಟ್ 4 yearsಯಿಂದ ಮಾಡ್ತಾ ಇರೋದ್ರಿಂದ ಸಚ್ ನಂಬರ್ಸ್ ಅಂತ ಆಲ್ಮೋಸ್ಟ್ ಎಲ್ಲ ರಿಕ್ವೆಸ್ಟ್ ಮಾಡಿದೆ ಎಲ್ಲ ಪೇಷಂಟ್ಸಿಗೆ. ಹೌದು, ಈಗ ಬೆಂಗಳೂರಲ್ಲಿ ಸುಮಾರಾಗಿ ಎಲ್ಲ ಕೇಳ್ಕೊಂಡೇ ಬಂದು ಮಾಡಿಸ್ಕೋತಾರೆ ಅವರೇ. ದೇ ವಿಲ್ ಓನ್ಲಿ ಪೇಷಂಟ್ ಓನ್ಲಿ ವಿಲ್ ಬಂದು ದೇ ವಿಲ್ ಆಸ್ಕ್ ನಮಗೆ ಪೇನ್ಲೆಸ್ ಆಪ್ಷನ್ ಮಾಡಿ ಕೊಡಿ ಅಂತ. ಸೊ ಅಂಥ ಇದರಲ್ಲೆಲ್ಲನೂ ವಿ ವಿಲ್ ಪ್ರೊವೈಡ್ ದೆಮ್. ಸೊ ಆಲ್ ದೀಸ್ ಆಪ್ಷನ್ ಹಾಸ್ಪಿಟಲ್ ಯಾವ ಸೆಟಪ್ಪಲ್ಲಿ
ಆಪ್ಷನ್ ಏನಿದೆ, ಎಪಿಡ್ಯೂರಲ್ ಆದರೆ ಎಪಿಡ್ಯೂರಲ್, ಇಲ್ಲ ಸ್ಪೈನಲ್ ಆದರೆ ಸ್ಪೈನಲ್ಲೂ ನಾವು ಸ್ಪೈನಲ್ ಸಿಂಗಲ್ ಇಂಜೆಕ್ಷನ್ ಕೊಟ್ಟು ಕೆಥೆಟರ್ ಹಾಕ್ದೇನು ಪೇನ್ ಫ್ರೀ ಮಾಡ್ಬೋದು. ಅಥವಾ ಇಂಜೆಕ್ಷನ್ ಫಾರ್ಮ್ಸ್ ಅಥವಾ ಎಂಟರ್ನಾಕ್ಸ್ ಫಾರ್ಮಲ್ಲಿ ಇನ್ಸ್ಟಿಟ್ಯೂಟ್ ಫೆಸಿಲಿಟಿಯಲ್ಲಿ ಏನು ಅವೈಲೇಬಲ್ ಇದೆ, ಥ್ರೂ ದಟ್ ವಿ ಪ್ರೊವೈಡ್ ದಟ್. ಇದೀಗ ನಮ್ಮ SDM ಅಲ್ಲಿ ಕೂಡ ಈ ಒಂದು ಅನರ್ದೇಶೀಯ ಟ್ರೀಟ್ ಮೂಲಕ ನೀವು ಪೇನ್ಲೆಸ್ ಡಿಲೇಬಲ್ ಆಗಿದೆ ಈಗ ಆಲ್ರೆಡಿ. ಇಲ್ಲಿ ಇದು ಫಸ್ಟ್ ಕೇಸ್ ಅನ್ಕೋ. ಫಸ್ಟ್ ಒಂದು ಕೇಸ್ ಮಾಡಿದೆ, ಅದು ಪೇಷಂಟ್ ರಿಕ್ವೆಸ್ಟೆಡ್. ಅವರು ಹೀಗೆ ಫಸ್ಟ್ ಡೆಲಿವರಿಗೆ ಅಂತ ಬಂದದ್ದು ಪೇಷಂಟ್. ಸೊ ಅವರು ಹಾಗೆ ಆ್ಯಕ್ಟಿವ್ ಲೇಬರ್ ಎಂಟ್ರ್ ಆದಮೇಲೆ ಸೊ ಆ್ಯಕ್ಟಿವ್ ಲೇಬರ್ ಎಂಟ್ರ್ ಆದಮೇಲೆ ಪೇಷಂಟು ತುಂಬ ಪೇನ್ ಆಯಿತು ಅಂತ ಹೇಳಿ ಪೇಷಂಟ್ ಸ್ಟಾರ್ಟೆಡ್ ರಿಕ್ವೆಸ್ಟಿಂಗ್ ಫಾರ್ ಸಿಸೇರಿಯನ್. ಸೊ ಪೇಷಂಟ್ಗಳು ನನಗೆ ತಿನ್ನಲಿಕ್ಕೆ ಆಗೋದಿಲ್ಲ, ಸೊ ನನಗೆ ಸಿಸೇರಿಯನ್ ಮಾಡಿ ಅಂತ ಕೇಳಿದರು. ಸೊ ಅಂದರೆ ಬೇರೆ ಏನೂ ಇಂಡಿಕೇಶನ್ ಇರಲಿಲ್ಲ. ಮಗು ವಾಸ್ ಆಲ್ಸೋ ಹೆಲ್ದಿ ಆ್ಯಂಡ್ ಬರ್ತ್ ಪ್ಯಾಸೇಜ್ ಅಂದರೆ ಅಥವಾ ಏನು ಹೇಳ್ತೀವಿ, ಮಗು ಕೆಳಗೆ ಬರಲಿಕ್ಕೆ ದಾರಿ ಸಹ ನಾರ್ಮಲೇ ಇತ್ತು. ಪೇನ್ ತಿನ್ನೋಕ್ಕಾಗದೆ ಪೇಷಂಟ್ ವಾಸ್ ಟೆಲ್ಲಿಂಗ್ ನನಗೆ ಸಿಸೇರಿಯನ್ನೇ ಮಾಡಿಬಿಡಿ, ನನಗೆ ನೋವು ಫುಲ್ಲು ಇದ್ರವರೆಗೂ ತಡೀಲಿಕ್ಕೆ ಆಗೋದಿಲ್ಲ ಅಂತ. ಸೊ ನಾವು ಇದೊಂದು ಟ್ರೈ ಮಾಡುವ ಅಂದಾಗ ಪೇಷಂಟ್ ಒಪ್ಕೊಂಡ್ರು, ಆಯಿತು ಮಾಡುವ ಅಂತ ಹೇಳಿ. ಸೊ ಆವಾಗ ಪೇಷಂಟ್ ಒಪ್ಕೊಂಡ್ಮೇಲೆ ಅವರಿಗೆ ಎಪಿಡ್ಯೂರಲ್ ಹಾಕಿದ್ವಿ. ಮತ್ತು ಅವರು ಹಾಕಿದ 1 ಅವರಲ್ಲಿ ಅವ್ರದ್ದು ನಾರ್ಮಲ್ ಡೆಲಿವರಿ ಆಯಿತು. ಶಿ ವಾಸ್ ಕಂಫರ್ಟಬಲ್. ಸೊ ನಿಮಗೆ ಆಲ್ಮೋಸ್ಟ್ ಒಂದು 80 to 90% ರಿಡಕ್ಷನ್ ಆಫ್ ಪೇನ್ ಆಗ್ತದೆ. ಸೊ ಕಂಫರ್ಟಬಲ್ ಆಗಿ ಶಿ ವಾಸ್ ಏಬಲ್ ಟು ಸ್ಲೀಪ್ ಆಫ್ಟರ್ ಗಿವಿಂಗ್ ಇಂಜೆಕ್ಷನ್. ಕಂಫರ್ಟಬಲ್ ಆಗಿ ಮಲಗಿದ್ರು. ಆ್ಯಂಡ್ ಅವರನ್ನು ನಾವು ಥ್ರೂ ಔಟ್ ಇದು ಮಾನಿಟರ್ ಮಾಡಿದ್ವಿ. ಅವ್ರದ್ದು BP ಮತ್ತು ಮಗು ಇದು ಹಾರ್ಟ್ ರೇಟ್ ಎಲ್ಲವನ್ನು ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡೋದು. ಸೊ ನಿಮ್ಮಿಂದಾಗಿ ಅವರಿಗೆ ಒಂದು ನಾರ್ಮಲ್ ಡೆಲಿವರಿಯ ಪೇನ್ ಕೂಡ ರೆಡ್ಯೂಸ್, ಜೊತೆಗೆ ನಾರ್ಮಲ್ ಸಿಸೇರಿಯನ್ ಮಾಡುವ ಅಂತ ಇದ್ರು ಅವರು, ಅದರ ಪೇನ್ ಕೂಡ ಕಂಪ್ಲೀಟ್ ಆಗಿ ಇದಾಗೋಯ್ತು, ಸ್ಟಾಪ್ ಆಗೋಯ್ತು. ನಿಜಗಳು ಗ್ರೇಟ್. ಬಿಕಾಸ್ ಯಾಕಂತ ಹೇಳಿದ್ರೆ ಈಗ ನಮ್ಮದು, ನಾನು ಆಗಲೇ ಹೇಳಿದೆ, ನಮ್ಮದು ರೂರಲ್ ಏರಿಯಾ, ಬೆಳ್ತಂಗಡಿ ತಾಲೂಕಿಗೆ ಆಲ್ಮೋಸ್ಟ್ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಈಗ ಜಸ್ಟ್ ಈಗ ಇಂಪ್ರೂವ್ಮೆಂಟ್ ಆಗ್ತಿರುವಂಥ ಸ್ಟೇಜಲ್ಲಿ ಇರುವಂಥದ್ದು. ಮೇಯ್ನಾಗಿ ಬೇಕಾಗಿರುವಂಥದ್ದು ಒಂದು ಎಜುಕೇಷನ್, ಇನ್ನೊಂದು ಹೆಲ್ತ್. ಸೊ ಹೆಲ್ತಲ್ಲಿ ಕೂಡ ಸಿಕ್ಕಾಪಟ್ಟೆ ಅಡ್ವಾನ್ಸ್ ಟ್ರೀಟ್ಮೆಂಟ್ ಬಂದಿರುವಂಥದ್ದು. ಅದು ಕೂಡ SDM ಆಗಿರ್ಬೋದು, ಬೇರೆ ಬೇರೆ ಆಸ್ಪತ್ರೆ ಎಲ್ಲ ಕೂಡ ಅಡ್ವಾನ್ಸ್ ಟ್ರೀಟ್ಮೆಂಟ್ ಇದೆ. ಆದರೆ ಇದೀಗ ಇದು ತುಂಬ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಸೊ ನೀವೀಗ ಕೆಲವು ಹೇಳಿದ್ರಿ, ಮೇನಾಗಿ ಇದ್ರ ಬಗ್ಗೆ ತುಂಬ ಮಂದಿಗೆ ಅಪನಂಬಿಕೆ ಇರುತ್ತೆ, ಪುಷ್ ಮಾಡೋಕ್ಕೆ ಆಗೋದಿಲ್ಲ ಹಾಗೆ ಅಂತ. ಬಟ್ ನೀವು ಕೆಲವೊಂದು ಪಾಯಿಂಟ್ ಆಫ್ ನೋಟ್ ಮಾಡಿಕೊಂಡು ಜನಗಳಿಗೆ ಏನು ಹೇಳ್ಬೋದು ಇದರ ಬಗ್ಗೆ ಅಂತ? ಸೊ ಒಂದು ಏನಂತಂದರೆ SDM ಅಲ್ಲಿ ಆಲ್ವೇಸ್ ಸಪೋರ್ಟ್ ಮಾಡಿದ್ದಾರೆ. ದೇ ಹ್ಯಾವ್ ಏನೇ ಒಂದು ಪೇಷಂಟಿಗೆ ಬೆನಿಫಿಟ್ಟಿಗೆ ಆಗಲಿಕ್ಕೆ ಏನೇ ಮಾಡಬೇಕು ಅಂತಂದ್ರೂ ಯಾವುದಕ್ಕೂ ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ. ಎಲ್ಲದಕ್ಕೂ ಈಗ ಅಥವಾ ಈ ಥರ ಇನ್ಸ್ಟ್ರೂಮೆಂಟ್ ಬೇಕು ಅಥವಾ ಈ ಥರ ಮೆಡಿಸಿನ್ ಬೇಕು ಅಥವಾ ಪೇಷಂಟಿಗೆ ನಾವು ಇದೊಂದು ಹೊಸದಾಗಿ ಟ್ರೈ ಮಾಡೋಣ ಅಂತಿದ್ದೀವಿ ಅಂತಂದಾಗ್ಲೂ ಎಲ್ಲದಕ್ಕೂ ಆಲ್ವೇಸ್ ಒಂದು ಪಾಸಿಟಿವ್ ಸಪೋರ್ಟ್. ಯಾಕಂದರೆ ನಮಗೆ ಆ್ಯಸ್ ಎ ಡಾಕ್ಟರ್ಸ್ ಆಲ್ಸೋ ವೆನ್ ಇನ್ಸ್ಟಿಟ್ಯೂಟ್ ಸಪೋರ್ಟ್ಸ್ ಅಸ್, ನಾವು ಏನಾದರೂ ಒಂದನ್ನು ಆ್ಯಕ್ಟಿವ್ ಆಗಿ ಮಾಡಲಿಕ್ಕೆ ಆಗ್ತದೆ. ಸೊ ಆ ಥರ ಒಂದು ಎನ್ಕರೇಜ್ಮೆಂಟ್ ಸಪೋರ್ಟ್ ದ ಇನ್ಸ್ಟಿಟ್ಯೂಟ್ ಹ್ಯಾಸ್ ಆಲ್ವೇಸ್ ಪ್ರೊವೈಡೆಡ್. ಆ್ಯಂಡ್ ಅದರ ಜೊತೆಗೆ ಅಂದರೆ ಒಂದು ಚಾರಿಟಬಲ್ ಅಮೌಂಟಲ್ಲಿ ಅಥವಾ ನಿಮಗೆ ಪೇಷಂಟ್ಸ್ಗೆ ಎಲ್ಲ ಥರದ ಎಲ್ಲ ಪೇಷಂಟ್ಸಿಗೂ ಅವೈಲಬಲ್ ಆಗೋ ಇದರಲ್ಲಿ SDM ಒಂದು ನಿಮಗೆ ಮಾಡಿಕೊಡ್ತದೆ. ಯಾಕಂದರೆ ಯೂಶ್ವಲಿ ನಿಮಗೆ ಬೇರೆ ಕಡೆ ಎಲ್ಲ ಇಟ್ ವಿಲ್ ಬಿಕಮ್ ಅ ವೆರಿ ಎಕ್ಸ್ಪೆನ್ಸಿವ್ ಅಥವಾ ಕಾಸ್ಟಲ್ಲಿ ಆಗ್ತದೆ. ಸೊ ಈವನ್ ಎಷ್ಟೋ ಕೆಲವೊಮ್ಮೆ ಪೇಷಂಟ್ಸ್ ಬಿಕಾಸ್ ಅಫೋರ್ಡಬಲ್ ಆಗಲ್ಲ ಅಂತ ಹೇಳಿ ಅದನ್ನು ಬಿಡ್ತಾರೆ. ಸೊ ಇವನ್ ಒಂದು ಅಫೋರ್ಡಬಲ್ ಇದರಲ್ಲಿ ಪ್ರೈಸಲ್ಲಿ ಅದು ಅಂದರೆ SDM ಆಲ್ವೇಸ್ ಅವರಿಗೆ ಒಂದು ಈ ಲೇಬರ್ ಆದ ನಂತರ ಕೂಡ ಅವರಿಗೆ ಆ ಒಂದು ಈಗ ಅನಸ್ತೇಶಿಯಾ ಕೊಟ್ಟಾಗ ಆ ಪಾಯಿಂಟ್ ತುಂಬ ಪೇಯ್ನ್ ಇರುತ್ತೆ. ಕೆಲವೊಂದು ಎಲ್ರಿಗಿರೋದಿಲ್ಲ, ಕೆಲವೊಂದು ಮಂದಿಗೆ ಪೇಯ್ನ್ ಇರುತ್ತೆ, ಮತ್ತು ಬ್ಯಾಕ್ ಪೇಯ್ನ್ ಬರುತ್ತೆ ಎಲ್ಲ ಹೇಳ್ತಾರೆ. ಅನಸ್ತೇಶಿಯಾ ಕೊಟ್ಟ ನಂತರ ಬ್ಯಾಕ್ ಪೇಯ್ನ್ ಬರುತ್ತೆ ಅಂತ. ಬಟ್ ಈಗ ಈ ಒಂದು ಎಪಿಡ್ಯೂರಲ್ ಟ್ರೀಟ್ಮೆಂಟಲ್ಲಿ ಮತ್ತೇನಾದರೂ ಆ ಥರ ಆಗುವಂಥ ಚಾನ್ಸ್? ದಿಸ್ ಇಸ್ ಇನ್ನೊಂದು ಬಿಗ್ಗೆಸ್ಟ್ ಮಿತ್. ಅಂದರೆ ಜನರಿಗೆ ಏನಂತಂದರೆ ನಮಗೆ ಬೆನ್ನಿಗೆ ಇಂಜೆಕ್ಷನ್ ಕೊಟ್ಟರು ಅದರಿಂದ ಬೆನ್ನು ನೋವು ಶುರು ಆಯಿತು ಅಂತ ಅನ್ನೋದು. ಈಗ ಕೈಗೆ ಕ್ಯಾನುಲ ಹಾಕಿಸ್ಕೋತಾರೆ, ಅದು ನಾವು ಬೆನ್ನಿಗೆ ಇಂಜೆಕ್ಷನ್ ಕೊಡೋದಕ್ಕಿಂತ ಒಂದು 4 ಪಟ್ಟು ದಪ್ಪ ಇಂಜೆಕ್ಷನ್ ಇರ್ತದೆ. ಅದನ್ನು ಚುಚ್ಚಿಸಿ ತೆಗೆಸಿದ್ದು ಅವರಿಗೆ ಏನು ಅನ್ಸೋದೇ ಇಲ್ಲ. ಅದ್ರ ಬಗ್ಗೆ ಯಾವತ್ತೂ ಕಂಪ್ಲೇಂಟ್ ಮಾಡೋದಿಲ್ಲ, ಯಾಕಂದರೆ ಅವರು ಅದನ್ನು ಡೈಲಿ ನೋಡಿರ್ತಾರೆ. ಈಗ ಅದೇ ಯಾವುದೇ ಪೇಷಂಟಿಗೆ ನಾನು ಪ್ರಜ್ಞೆ ತಪ್ಪಿಸಿ ಬೆನ್ನಿಗೆ ಇಂಜೆಕ್ಷನ್ ಕೊಟ್ಟು ನಾನು ಅವ್ರಿಗೆ ಹೇಳಲೇ ಇಲ್ಲ ನಾನು ನಿಮಗೆ ಬೆನ್ನಿಗೆ ಇಂಜೆಕ್ಷನ್ ಕೊಟ್ಟಿದ್ದೀನಿ ಅಂತಂದರೆ ದೆನ್ ದೇ ವಿಲ್ ನೆವರ್ ಕಮ್ ಬ್ಯಾಕ್ ಸೇಯಿಂಗ್ ನನಗೆ ಬೆನ್ನಿಗೆ ನೋವುಂಟು ಅಂತ. ಸೊ ಇಟ್ಸ್ ಅ ಮಿಸ್ಕನ್ಸೆಪ್ಷನ್. ಇನ್ನೊಂದು ಏನಂತಂದರೆ ಪ್ರೆಗ್ನೆನ್ಸಿಯಲ್ಲಿ ನಿಮಗೆ ಲಿಗಮೆಂಟ್ಸು, ಬ್ಯಾಕ್ ಮಸಲ್ಸ್ ಸ್ಟ್ರೆಚಿಂಗ್ ಅದೆಲ್ಲ ಆಗೋದ್ರಿಂದನೂ ಬ್ಯಾಕ್ ಪೇಯ್ನ್ ಇರ್ತದೆ.
ಮತ್ತು ಇನ್ನೊಂದು ಜನ ನ್ಯೂಟ್ರಿಷ್ನಲಿ ಆಗಲಿ ಅಥವಾ ಮಸಲ್ ಸ್ಟ್ರೆಂಥನಿಂಗ್ ಆಗಲಿ ಮಾಡೋದಿಲ್ಲ. ಹಾಗೆ ಬಿಕಾಸ್ ಆಫ್ ದೋಸ್ ಥಿಂಗ್ಸ್ ಏಜ್ ಆಗ್ತಾ ಆಗ್ತಾ ಬ್ಯಾಕ್ ಪೇನ್ ಇರ್ತದೆ. ಬಟ್ ಅದು ಜನರ ತಲೆಯಲ್ಲಿ ಅದೊಂದು ಸೈಕಾಲಜಿಕಲಿ ಪಾಯಿಂಟ್ ಇಲ್ಲ, ನಮಗೆ ಬೆನ್ನಿಗೆ ಇಂಜೆಕ್ಷನ್ ಕೊಟ್ಟಿದ್ರು ಹಾಗೆ ನೋವಾಯಿತು ಅಂತ ಕೊಡ್ತದೆ. ಸೊ ದಟ್ ಈಸ್ ಅ ಟೋಟಲ್ 100% ಮಿತ್ ಅದು. ದಟ್ ಬೆನ್ನಿಗೆ ಇಂಜೆಕ್ಷನ್ ಕೊಡೋದ್ರಿಂದ ನಮಗೆ ಕ್ರಾನಿಕ್ ಪೇನ್ ಬ್ಯಾಕ್ ಪೇನ್ ಶುರು ಆಗ್ತದೆ ಅಥವಾ ಬಗ್ಲಿಕ್ಕೆ ಆಗೋದಿಲ್ಲ ಅನ್ನೋದು ಇಸ್ ಅ ಟೋಟಲ್ ಮಿತ್, ರಾಂಗ್ ಅಸಂಪ್ಷನ್. ಅದೊಂದು ಒಳ್ಳೆ ಪಾಯಿಂಟ್ ಹೇಳಿದ್ರಿ ನೀವು. ಈ ಅನೆಸ್ಥೇಷಿಯಾ ಕೊಟ್ಟ ನಂತರ ಆ್ಯಕ್ಚುಲಿ ಬ್ಯಾಕ್ ಪೇನ್ ಇರೋದಿರೋದು ಮಿತ್ ಅನ್ನುವಂಥದ್ದು. ಅಂದರೆ ತುಂಬ ಸಣ್ಣ ಸೂಜಿ, ಅದು ಆ್ಯಕ್ಚುಲಿ ನೀವು ಕಣ್ಣು ಕೂಡ ಕಾಣಿಸೋದಿಲ್ಲ, ಆ ಥರ ಒಂದು ತುಂಬ ಸೂಜಿ ಅಂತ. ಸೊ ಹಾಗಾಗಿ ಅದು ಬ್ಯಾಕ್ ಪೇನ್ ಬರೋದು ಮತ್ತು ಯಾವ ರೀಸನ್ಗೆ ಇರ್ಬೋದು ಅಂತ ಒಂದು ನೀವು ಹೇಳಿದರೆ ಉತ್ತಮ ಅನ್ನುವಂಥದ್ದು. ಸೊ ಬ್ಯಾಕ್ ಪೇನ್ ಒಂದು ಪ್ರೆಗ್ನೆನ್ಸಿಯಲ್ಲಿ ಗರ್ಭಕೋಶ ದೊಡ್ಡದಾಗಬೇಕಾದ್ರೂ ಲಿಗಮೆಂಟ್ಸ್ ಅಂತ ಸ್ಟ್ರೆಚ್ ಆಗುತ್ತೆ. ಸೊ ಲಿಗಮೆಂಟ್ಸ್ ಸ್ಟ್ರೆಚ್ ಆಗೋದ್ರಿಂದನೂ ಬ್ಯಾಕ್ ಪೇನ್ ಶುರು ಆಗ್ತದೆ ಅವರಿಗೆ. ಮತ್ತು ಸೆಕೆಂಡ್ ಥಿಂಗ್, ನಮಗೆ ಪಾಶ್ಚರಿಂಗ್ ಎಲ್ಲ ಸರಿ ಇರೋದಿಲ್ಲ. ಈಗ ನಾವು ಮನೇಲಿ ಕೆಲಸ ಮಾಡಬೇಕಾದ್ರೆ ಆಗಲಿ, ಬಗ್ಬೇಕಾದ್ರೆ ಇಲ್ಲ ವಸ್ತುಗಳು ಎತ್ತಬೇಕಾದ್ರೂ ನಾವು ಅವನ್ನು ಕರೆಕ್ಟಾಗಿ ಮಾಡೋದಿಲ್ಲ. ಮತ್ತು ನಾವು ಮಸಲ್ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ಆಗಲಿ ಅಥವಾ ನ್ಯೂಟ್ರಿಷ್ನಲಿ ಪ್ರೋಟೀನ್ ಇಂಟೇಕ್ ಆಗಲಿ ಅವು ಯಾವನ್ನೂ ಅಡಿಕ್ವೇಟಾಗಿ ಮಾಡೋದಿಲ್ಲ. ಸೊ ಇವೆಲ್ಲ ಮಾಡದೇ ಇದ್ದಾಗ ಏನಾಗ್ತದೆ, ಆ್ಯಸ್ ಏಜ್ ಪ್ರೋಗ್ರೆಸಸ್ ಲಿಗಮೆಂಟ್ ವೀಕನಿಂಗಿಗಾಗಲಿ ಅಥವಾ ಮಸಲ್ ವೇಸ್ಟಿಂಗಿಗೆ ಆಗಲಿ ಸೊ ಕ್ರಾನಿಕ್ ಬ್ಯಾಕ್ ಪೇನ್ಸ್ ಹಾಗೆ ಶುರು ಆಗುತ್ತೆ. ಸೊ ವಯಸ್ಸು ಆಗ್ತಾ ಆಗ್ತಾ ವೆನ್ ಯು ಹ್ಯಾವ್ ನಾಟ್ ಡನ್ ಅಡಿಕ್ವೇಟ್ ಎಕ್ಸಸೈಸಸ್ ಲೈಫಲ್ಲಿ ಅಥವಾ ಅಡಿಕ್ವೇಟ್ ಪ್ರೋಟೀನ್ ಇಂಟೇಕ್ ಮಾಡಿಲ್ಲ ಅಥವಾ ಅಡಿಕ್ವೇಟ್ ಮಸಲ್ ಸ್ಟ್ರೆಂಥನಿಂಗ್ ಮಾಡಿಲ್ಲ ಅಂದಾಗ, ಮತ್ತು ಪ್ಲಸ್ ಪ್ರೆಗ್ನೆನ್ಸಿಯಲ್ಲಿ ಲಿಗಮೆಂಟ್ ಸ್ಟ್ರೆಚ್ ಆದಾಗ ಇದರದ್ದು ಆ್ಯಡ್ ಆಗಿ ಹಾಗೆ ನಿಮಗೆ ಬ್ಯಾಕ್ ಪೇನ್ ಇರ್ತದೆ. ಸೊ ಆ ಕೊಡೋ ಒಂದು ಸಣ್ಣ ಇಂಜೆಕ್ಷನಲ್ಲಿ ನಿಮಗೆ ಕ್ರಾನಿಕ್ ಬ್ಯಾಕ್ ಪೇನ್ ಆಗೋದಿಲ್ಲ. ಈಗ ಮುಂದೆ ಬರುವಂಥವರಿಗೆ ಯಾರಿಗಾದರೂ ಈಗ ಇನ್ನು ಮುಂದೆ ಲೇಬರ್ ರೆಡಿ ಇರುವಂಥವ್ರು ಅಥವಾ ಇನ್ನು ಮುಂದೆ ಪ್ಲ್ಯಾನ್ಸ್ ಇರೋರಿಗೆ ನಿಮ್ಮ ಈ ಟೀಮ್ ಹೇಗೆ ರೆಡಿಯಾಗಿರುತ್ತೆ, ಜೊತೆಗೆ ಯಾವ ಥರ ನೀವು ಇನ್ಫಾರ್ಮೇಷನ್ ಕೊಡ್ಬೋದು ಜನಗಳಿಗೆ ಅಂತ? ಸೊ ನೀವು ಡೆಲಿವರಿಗೆ ಪ್ಲ್ಯಾನ್ ಮಾಡಿದಾಗ ಅಥವಾ ಡೆಲಿವರಿಗೆ ಬಂದಾಗ ನಿಮಗೆ ಪೇನ್ಲೆಸ್ ಲೇಬರ್ ಬೇಕು ಅಂತಂದರೆ ಸೊ ನಮ್ಮ SDM ಅಲ್ಲಿ ಫೆಸಿಲಿಟಿ ನಿಮಗೆ ಈಗ ಅವೈಲೇಬಲ್ ಮಾಡಿದ್ದೇವೆ. ಸೊ ನೀವು ನಮ್ಮ ಹಾಸ್ಪಿಟ್ಲಲ್ಲಿ ಬಂದು ಕೇಳಿದಾಗ ನಾವು ಅನೆಸ್ಥೀಷಿಯಾ ಟೀಮ್ ಕಡೆಯಿಂದ ನಿಮಗೆ ಏನೇನು ಆಪ್ಷನ್ಸ್ ಅವೈಲೇಬಲ್ ಇದೆ, ನಿಮಗೆ ಯಾವುದು ಸೂಟ್ ಆಗುತ್ತೆ, ಯಾವ ಫಾರ್ಮ್ ಆಫ್ ಪೇನ್ಲೆಸ್ ಲೇಬರ್ ನಿಮಗೆ ಸೂಟ್ ಆಗುತ್ತೆ ಆಪ್ಷನ್ಸನ್ನು ಕೊಡ್ತೇವೆ. ನೀವು ಅದರಲ್ಲಿ ನಿಮಗೆ ಯಾವ ಆಪ್ಷನ್ ನಿಮಗೆ ಸೂಟ್ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡಿನೂ ಅದನ್ನು ಇದು ಮಾಡ್ಬೋದು. ಸೊ ನಿಮಗೆ ಫರ್ದರ್ ಇನ್ಫಾರ್ಮೇಷನ್ನು ಇದೆಲ್ಲನೂ ಬಂದು ಕಾಂಟ್ಯಾಕ್ಟ್ ಮಾಡಿದಾಗ ವಿ ವಿಲ್ ಕೌನ್ಸಿಲ್ ಅಕಾರ್ಡಿಂಗ್. ಸೊ ಬೇರೆ ಏನು ಹೆಲ್ತ್ ಪ್ರಾಬ್ಲಮ್ ಇದ್ದರೂ ಕೂಡ ಇದಕ್ಕೇನು ಸಮಸ್ಯೆ ಆಗೋದಿಲ್ಲ? ಸೊ ಇನ್ಫ್ಯಾಕ್ಟ್ BP ಪೇಷಂಟ್ಸ್, ಹಾರ್ಟ್ ಪೇಷಂಟ್ಸಿಗೆ, ಕಾರ್ಡಿಯಾಕ್ ಪೇಷಂಟ್ಸಿಗೆ ಲೇಬರ್ ಡೆಲಿವರಿ ಪೇನಿಂದ ಮತ್ತು ಹಾರ್ಟದು ತೊಂದರೆ ಇನ್ಕ್ರೀಸ್ ಆಗೋ ರಿಸ್ಕ್ ಎಲ್ಲ ಇರ್ತದೆ. ಸೊ ಅವರಿಗೆ ದಿಸ್ ಇಸ್ ಮೋರ್ ಫೇವರಬಲ್ ದಟ್ ನಾವು ಲೇಬರ್ ಅನಾಲ್ಜಿಸಿಯಾ ಕೊಟ್ಟು ನೋವನ್ನು ಕಮ್ಮಿ ಮಾಡಿ ಮಾಡೋದು ಇಸ್ ಮೋರ್ ಫೇವರಬಲ್. ಎಸ್ಪೆಷಲಿ ಈ BP ಪ್ರೆಗ್ನೆನ್ಸಿ ಟೈಮಲ್ಲಿ BP ಇರೋ ಪೇಷಂಟ್ಸ್ ಮತ್ತು ಪ್ರೆಗ್ನೆನ್ಸಿ ಟೈಮಲ್ಲಿ ಏನಾದರೂ ಕಾರ್ಡಿಯಾಕ್ ಕಂಡೀಷನ್ಸ್ ಇರೋ ಪೇಷಂಟ್ಸಿಗೆ ಎಲ್ಲರಿಗೂ ಇದು ಅಡ್ವಾಂಟೇಜ್ ಆಗ್ತದೆ ಲೇಬರ್ ಅನಾಲ್ಜಿಸಿಯಾ ಕೊಡೋದು. ಥ್ಯಾಂಕ್ ಯು ಮೇಡಮ್, ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇದೀಗ ಈ ಪೇನ್ಲೆಸ್ ಲೇಬರ್ ಬಗ್ಗೆ ಮಾತಾಡೋಕ್ಕೆ ಗೈನಕಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ಪ್ರಿಯಾಂಕಾ ಇದ್ದಾರೆ. ಮೇಡಮ್, ಆಗಲೇ ಡಾಕ್ಟರ್ ಚೇತನ್ ಅವರು ಕೆಲವೊಂದು ಮಾಹಿತಿ ಕೊಟ್ಟರು. ಈ ಎಪಿಡ್ಯೂರಲ್ ಯಾವ ಥರ ಇಂಜೆಕ್ಟ್ ಮಾಡ್ತಾರೆ, ಏನೆಲ್ಲ ಅದರಿಂದ ಸೈಡ್ ಎಫೆಕ್ಟ್ಸ್ ಆಗಿರ್ಬೋದು ಅಥವಾ ಯಾರಿಗೆ ಬೆಸ್ಟ್ ಎಲ್ಲವನ್ನು ಹೇಳಿರುವಂಥದ್ದು. ಈಗ ನೀವು ಗೈನಿಕ್ಕಾಗಿ ಆ ಎಪಿಡ್ಯೂರಲ್ ಇಂಜೆಕ್ಟ್ ಮಾಡಿದ ನಂತರ ನಾರ್ಮಲ್ ಡೆಲಿವರಿಗೂ ಅದಕ್ಕೂ ಹೇಗೆ ಒಂದು ಈಸಿಯಾಗಿ ಆಗ್ಬೋದು ಅಂತ? ಓಕೆ. ಸೊ ಎಪಿಡ್ಯೂರಲ್ ಅನಾಲ್ಜೆಸಿಯಾ ಹೇಳೋದು ಆ್ಯಕ್ಟಿವ್ ಫೇಸ್ ಆಫ್ ಲೇಬರಲ್ಲಿ ಕೊಡ್ತೇವೆ ನಾವು. ಒನ್ಸ್ ದ ಲೇಬರ್ ಇಸ್ ಕಂಪ್ಲೀಟ್ಲಿ ಎಸ್ಟಾಬ್ಲಿಷ್ಡ್, ಅಂದರೆ ಪೇನ್ ಚೆನ್ನಾಗಿ ಎಸ್ಟಾಬ್ಲಿಷ್ ಆದಮೇಲೆ ವಿ ಗಿವ್ ದಿಸ್ ಎಪಿಡ್ಯೂರಲ್ ಅನಾಲ್ಜೆಸಿಯಾ. ಅದರಿಂದಾಗಿ ಯೂಟ್ರೈನ್ ಕಾಂಟ್ರಾಕ್ಷನ್ಸ್ ಏನಿದೆ ಅದು ಕಮ್ಮಿ ಆಗೋದಿಲ್ಲ. ಇಂಟೆನ್ಸಿಟಿ ಆಫ್ ಕಾಂಟ್ರಾಕ್ಷನ್ಸ್ ವಿಲ್ ರಿಮೈನ್ ದ ಸೇಮ್, ಬಟ್ ದೆನ್ ಅವರಿಗೆ ಎಕ್ಸ್ಪೀರಿಯನ್ಸ್ ಆಗೋದು ಪೇನ್ ಕಮ್ಮಿ ಆಗಿಬಿಡ್ತದೆ. ಸೊ ಆಲ್ ಹರ್ ಮೋಟರ್ ಎಬಿಲಿಟೀಸ್ ಆರ್ ಇಂಟ್ಯಾಕ್ಟ್, but the pain sensation will be reduced. This will help the patient bear the pain for a longer duration of time. They'll be pain free. So ಲಾಸ್ಟಿಗೆ ಆಗಬೇಕಾದ್ರೆ ನಮಗೆ ಬೇರ್ ಡೌನ್ ಎಫರ್ಟ್ಸ್ ಎಲ್ಲ ಇಟ್ ವಿಲ್ ಹೆಲ್ಪ್ ಹರ್. ಇನ್ನೊಂದು, ಈಗ ನಿಮ್ಗೊಂದು ಸ್ಟ್ರೆಸ್ ಇರುತ್ತೆ. ಈಗ ಅವ್ರು ತುಂಬ ಪೇನ್ ಬಂದಾಗ ಪೇಷಂಟ್ನವರೆಲ್ಲ ಕಿರಿಸ್ತಾರೆ, ಅಳ್ತಾರೆ, ಅವರ ಡಿಪ್ರೆಷನ್ ನಿಮ್ಮೇ ತೋರಿಸ್ತಾರೆ. ಬಟ್ ಈ ಒಂದು ಎಪಿಡ್ಯೂರಲ್ ಅನಸ್ತೇಷಿಯಾ ನಿಮ್ಗೆ ಕೂಡ ಸ್ವಲ್ಪ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಎಸ್, ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್ ದ ಪೇಷಂಟ್. ಸೊ ಇಂಡೈರೆಕ್ಟ್ಲಿ ಇಟ್ ವಿಲ್ ಹೆಲ್ಪ್ ಮೀ. ಸೊ ಅವ್ರು ಕಂಫರ್ಟೇಬಲ್ ಇದ್ದರೆ ಇಟ್ ಇಸ್ ಡೆಫಿನೆಟ್ಲಿ ಗೋಯಿಂಗ್ ಟು ಹೆಲ್ಪ್ ಅಸ್ ಆ್ಯಂಡ್ ಇಟ್ ವಿಲ್ ಈಸ್ ದ ಪ್ರೊಸೆಸ್ ಆಫ್ ಲೇಬರ್. ಸೊ ಇಟ್ ಈಸ್ ಸೇಫ್ ಆ್ಯಂಡ್ ಇಟ್ ಈಸ್ ವೆರಿ ಎಫೆಕ್ಟಿವ್. ಪ್ಲಸ್ ನಾವು ಬೇಬಿ ಹಾರ್ಟ್ ರೇಟ್ ಏನಿದೆ ಅದನ್ನು ಮಾನಿಟರ್ ಮಾಡ್ತಾ ಇರ್ತೇವೆ ಅಟ್ ಎನಿ ಫೇಸ್. ಇಫ್ ದೇರ್ ಇಸ್ ಎನಿ ಕಾಂಪ್ಲಿಕೇಶನ್ಸ್, ಇಟ್ ಈಸ್ ವೆರಿ ಲೆಸ್ ಲೈಕ್ಲಿ ದಟ್ ದೇರ್ ಆರ್ ಕಾಂಪ್ಲಿಕೇಶನ್ಸ್ ಅರೈಸಿಂಗ್ ಫ್ರಮ್ ಎಪಿಡ್ಯೂರಲ್. ಬಟ್ ಇಫ್ ದೇರ್ ಆರ್ ಕಾಂಪ್ಲಿಕೇಶನ್ಸ್ ವಿ ವಿಲ್ ಬಿ ಏಬಲ್ ಟು ಟ್ಯಾಕಲ್ ಇಟ್ ಇನ್ ಟೈಮ್. ಓಕೆ. ಸೊ ಇನ್ನು ವಾಟರ್ ಅದು ಫ್ಲೂಯಿಡ್ ಕೂಡ ಹೋದರೂ ಕೂಡ ಕೊಡಿಸ್ಬೋದು. ಜಸ್ಟ್ ದ ಓನ್ಲಿ ಥಿಂಗ್ ಇಸ್
ಕಾಂಟ್ರಾಕ್ಷನ್ಸ್ ಚೆನ್ನಾಗಿ ಎಸ್ಟಾಬ್ಲಿಷ್ ಆಗಿದ್ದರೆ ಒನ್ಸ್ ಲೇಬರ್ ಶಿ ಈಸ್ ಇನ್ ಆ್ಯಕ್ಟಿವ್ ಫೇಸ್ ಆಫ್ ಲೇಬರ್, ಸೊ ಕಾಂಟ್ರಾಕ್ಷನ್ಸ್ ತಂತಾನೆ ಚೆನ್ನಾಗಿ ಬರ್ತಿದೆ ಅಂದಮೇಲೆ ವಿ ವಿಲ್ ಸ್ಟಾರ್ಟ್ ಹರ್ ಆನ್ ಎಪಿಡ್ಯೂರಲ್ ಅನಾಲ್ಜೆಸಿಯಾ. ಸೊ ಅವ್ರಿಗೆ ಪೇನ್ ಸೆನ್ಸೇಷನ್ ಕಮ್ಮಿ ಇರ್ತದೆ, ಸೊ ದೇ ವಿಲ್ ಬಿ ಏಬಲ್ ಟು ಎಂಜಾಯ್ ದ ಪ್ರೊಸೆಸ್ ಆಫ್ ಲೇಬರ್ ಇನ್ಸ್ಟೆಡ್ ಆಫ್ cry. So they'll be okay during the process of labor, and once ಅಂದರೆ ಲಾಸ್ಟ್ ಸ್ಟೇಜಲ್ಲಿ ಬೇರಿಂಗ್ ಡೌನ್, ಈಗ ಪುಷ್ ಕೊಡಬೇಕಾದ್ರೆ ವಿ ಯೂಶಲಿ ವೀನ್ ಆಫ್ ಆ್ಯಂಡ್ ವಿ ವಿಲ್ ಅಲವ್ ದೆಮ್ ಟು ಬೇ ಡೌನ್. ಸೊ ಈಗ ನಮ್ಮ SDM ಆಸ್ಪತ್ರೆಯಲ್ಲಿ ಈ ಥರ ಒಂದು ಟ್ರೀಟ್ಮೆಂಟ್ ಇಲ್ಲಿ ಸಿಗ್ತಾ ಇದೆ. Yes. ಸೊ ಜನಗಳಿಗೆ ಎಷ್ಟು ಯೂಸ್ ಆಗ್ಬೋದು, ಬಿಕಾಸ್ ನಮ್ಮ ರೂರಲ್ ಏರಿಯಾ. Yes. ಇಲ್ಲಿ ನಿಮಗೆ ಅಂಥ ಎಲ್ಲ ಅಡ್ವಾನ್ಸ್ ಟೆಕ್ನಾಲಜಿ ಎಲ್ಲ ಸಿಗೋದ್ರೆ ನೀವು ಸಿಟಿಗೆ ಹೋಗಬೇಕಾಗುತ್ತೆ, ಬ್ಯಾಂಗ್ಳೂರಿಗೆ ಹೋಗಬೇಕಾಗುತ್ತೆ. ಬಟ್ ಈಗ ನಮ್ಮ ಉಜಿರೆಯ SDM ಅಲ್ಲಿ ಕೂಡ ಈ ಅನಾಲ್ಜೇಷಿಯಾ ಮೂಲಕ ಪೇನ್ ಲೆಸ್ ಲೇಬರ್ ಕೂಡ ಮಾಡುವಂಥ ಚಾನ್ಸ್ ಸಿಕ್ಕಿರುವಂಥದ್ದು. ಸೊ ನೀವು ಕೂಡ ಇಲ್ಲೇ ಇದ್ದೀರಾ, ನಿಮಗೆ ಎಷ್ಟು ಖುಷಿ ಇದೆ, ಜೊತೆ ಜನಗಳಿಗೆ ಇದರ ಬಗ್ಗೆ ಏನು ಹೇಳಿ? Yes, we have been trying to get this since a long time, and it is good. We have a very strong anesthesia team, so with their help we have been able to go forward with this. ಇದರಿಂದ ತುಂಬ ಹೆಲ್ಪ್ ಆಗ್ತದೆ, ತುಂಬ ಬೆನಿಫಿಟ್ಸ್ ಆಗ್ತದೆ, ಬಿಕಾಸ್ ಎಲ್ಲರದ್ದು ಪೇನ್ ಟಾಲರೆನ್ಸ್ ಸೇಮ್ ಇರೋದಿಲ್ಲ. ಕೆಲವರು ದೇ ಆರ್ ಕಂಫರ್ಟೇಬಲ್ ವಿತ್ ವಾಟ್ ಎವರ್ ಇಟ್ ಇಸ್, ಬಟ್ ಲೇಬರ್ ಇಸ್ ಒನ್ ಆಫ್ ದ ಮೋಸ್ಟ್ ಅನ್ಬೇರೇಬಲ್ ಪೇನ್ಸ್ so to be experienced. So to make the process of labor more enjoyable, I think labor analgesia is very good, very safe, very practical. So ಎಲ್ಲರೂ ಅದನ್ನು ಉಪಯೋಗಿಸ್ಬೇಕು ಅಂತ ಹೇಳ್ಕೊಡ್ತೇನೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ಅನೇಕ ಮಂದಿಗೆ ಈ ಸೆಗ್ಮೆಂಟ್ ಕೇಳಿ ತುಂಬ ಖುಷಿಯಾಗ್ಬೋದು. ಯಾಕಂತ ಹೇಳಿದ್ರೆ ಈ ಡೆಲಿವರಿ ಆಗಿರುವಂಥ ಪೇಯ್ನ್ ಯಾರಪ್ಪ ತಡ್ಕೊಳ್ಳೋದು ಅಂತ ತುಂಬ ಮಂದಿ ಟೆನ್ಷನ್ ಮಾಡ್ಕೋತೀರಾ. ಅವರು ಇಲ್ಲಿ ಬರೋ ಮೂಲಕ SDM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬರೋ ಮೂಲಕ ಈ ಪೇಯ್ನ್ಲೆಸ್ ಲೇಬರ್ ಮಾಡ್ಕೊಳ್ಳೋ ಮೂಲಕ ಆರಾಮ್ಸೆ ಮಗುಗೆ ಜನ್ಮ ಕೊಡ್ಬೋದು. ಜೊತೆಗೆ ಯಾವುದೇ ಕೂಡ ಸೈಡ್ ಇಫೆಕ್ಟ್ಸ್ ಇರೋದಿಲ್ಲ, ಜೊತೆಗೆ ಮುಂದೆ ನಮಗೆ ಸಮಸ್ಯೆ ಆಗ್ಬೋದು ಅನ್ನೋ ಭಯ ಕೂಡ ಇರೋದಿಲ್ಲ. ಮುಖ್ಯವಾಗಿ ಹಾರ್ಟ್ ಪೇಷಂಟ್ ಇರುವಂಥವ್ರಿಗೆ, BP ಇರುವಂಥವರು, ಶುಗರ್ ಪೇಷಂಟ್ಸ್, ಇವರು ಕೂಡ ಈ ಒಂದು ಚಿಕಿತ್ಸೆ ಮೂಲಕ ಪೇನ್ಲೆಸ್ ಲೇಬರ್ ಮಾಡ್ಕೋಬಹುದು. ಕ್ಯಾಮ್ರಾ ಪರ್ಸನ್ ಆದಿತ್ಯ ಶೆಟ್ಟಿ ಜೊತೆಗೆ ಶ್ರೇಯಸ್ ಶೆಟ್ಟಿ, ಸುದ್ದಿ ನ್ಯೂಸ್, ಉಜಿರೆ.